ನಿರಂತರವಾದ ಸಮಾಜದಲ್ಲಿ ಬರುತ್ತೆ. ಇಲ್ಲಿ ಅಖಂಡ ಭಜನಾ ಸಪ್ತಾಹದಿಂದ ದುಂಬತ್ತ ಬೇರೆ ಸಮಾಜಕ್ಕೆ ಪೂರಕವಾದ ಕೆಲಸ ಕಾರ್ಯ ಪವಿತ್ರ ದಿನದ ಹೊರಡಿ ನಮ್ಮ ಕರ್ನಾಟಕ ಸರ್ಕಾರದ ಯುಗಾದಿಯ ದಿನದ ನಾವು ಹೊಸ ವರ್ಷದ ದಿನ ಐದು ಧಾರ್ಮಿಕ ದಿನವಾದ ನಮ್ಮ ಸರ್ಕಾರ ಘೋಷಣೆ ಮಾಡಿದ್ರು. ಧಾರ್ಮಿಕ ದಿನವಾದ ಅವು ಆ ದಿನ ಇಡೀ ದಿನ ಭಜನೆ ಮಾಡ್ಕೊಂಡು ನಚ್ಚಿನ ಒಂದು ಘೋಷಣೆ ಎಲ್ಲ ಧಾರ್ಮಿಕ ಪೂಜೆ ಮಾಡ್ಕೊಂಡು ಘೋಷಣೆ ಸರ್ಕಾರ ಮಾಡಿದ್ರು. ಆದ ಬಾಲಕೃಷ್ಣ ಮಂದಿರ ಮೂಜಿ ತಿಂಗಳು ದುಂಬೆ ಆ ಕೆಲಸ ಮಾಡಿದ್ರು. ಅಖಂಡ ಭಜನಾ ಸಪ್ತಾಹದ ಅಟ್ಟದಲ್ಲಿ ಮೂಜಿ ತಿಂಗಳು ದುಂಬೆ ಮತ್ತೊಂದು ಬರ್ಕೊಳ್ಳೋ ಮೂಲಕ ಇಲ್ಲಿ ಯುಗಾದಿಯಲ್ಲಿ ಸರ್ಕಾರ ಘೋಷಣೆ ಮಾಡಿದ್ರೆ ಇಲ್ಲ ಬತ್ತಿ ಬಿಲ್ಲರಿಗೆ ಇಷ್ಟೇರಿಗೆ ಪೂಜೆ ಎತ್ತಿ ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಭಕ್ತಿ ನಿಂತಿದ್ದು ಬಂದಿದ್ದಾರೆ. ಬಾಲಕೃಷ್ಣ ಮಂದಿರ ಗುರುಗಾರು ನಮ್ಮ ಮಾತಾಡುವ ನಾಯಕರು ಈ ಭಾಗದ ನಾಯಕರಾದ ಸತೀಶ್ ಕುಮಾರ್ ಗ್ರಾಮದ ಸೋಮನಾಥ ದೇವರು, ಅದೇ ರೀತಿ ನಾವು ನಂಬಿರುವಂತಹ ಎಲ್ಲ ಪರಿವಾರ ದೇವರಲ್ಲಿ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಭಕ್ತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು 7ನೇ ದಿನದ ಈ ಒಂದು ಭಜನಾ ಸಪ್ತಾಹ ಕಾರ್ಯಕ್ರಮದ ವೇದಿಕೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಕಳೆದ 25 ವರ್ಷಗಳ ಹಿಂದೆ ನಮ್ಮ ಈ ಒಂದು ಕುಂಪಲ ಪರಿಸರ ಯಾರಿಗೂ ಬೇಡವಾಗಿದ್ದಂಥ, ಯಾರು ನೆಲೆಸಲಿಕ್ಕೆ ಈ ಭಾಗಕ್ಕೆ ಬರಲಿಕ್ಕೆ ಹಿಂಜರಿತ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಬೇರೆ ಬೇರೆ ಕಾರಣಕ್ಕೋಸ್ಕರ ಈ ಭಾಗದಲ್ಲಿ ದೈವ ಇಚ್ಛೆ ಇದ್ದವರಿಗೆ ಗೊತ್ತಿಲ್ಲ. ನಿಜವಾಗಿ ಬೈಪಾಸಿನಿಂದ ಬಂದು ಸ್ವಾಮೀಜಿಯವರೇ ಬೈಪಾಸಿನಿಂದ ಇಲ್ಲಿಯ ತನಕ, ಆ ಕಡೆಯಿಂದ ಅಲ್ಲಿಂದ ಇಲ್ಲಿ ತನಕ ಪೂರ್ತಿಯಾಗಿ ಅನ್ಯ ಧರ್ಮೀಯರ ಜಾಗವೇ ಪೂರ್ತಿ. ಆದರೆ ಇವತ್ತು ಪೂರ್ತಿಯಾಗಿ ಹೆಚ್ಚು ಕಡಿಮೆ 98% ಹಿಂದೂಗಳೇ ವಾಸವಾಗಿರುವಂಥ ಉಳ್ಳಾಲದಲ್ಲಿ ಯಾವುದಾದ್ರೂ ಜಾಗ ಅತ್ಯಂತ ಸಂತೋಷ ಪಡ್ತೇನೆ. ಯಾಕೆಂದರೆ ಇದರಲ್ಲಿ ಬೇರೆ ಬೇರೆ ಕಾರಣ ಇರ್ಬೋದು. ಮಂಗಳೂರಿನ ನಗರ ಭಾಗದಿಂದ ವ್ಯಾಪಕವಾಗಿ ಈ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಕುಂಪಲವನ್ನೇ ಆರಿಸಿಕೊಂಡು ಮುಂದಿನ ದಿನಗಳಲ್ಲಿ ಯಾವತ್ತಾದ್ರೂ ಒಂದು ದಿನ ಈ ಭಾಗ ಅಭಿವೃದ್ಧಿ ಆಗಬಹುದು, ಸಾರ್ವಜನಿಕವಾಗಿ ಒಳ್ಳೆಯದಾಗಬಹುದು ಎನ್ನುವ ಕಾರಣಕ್ಕೋಸ್ಕರ ಈ ಭಾಗದಲ್ಲಿ ಎಲ್ಲರೂ ಬಂದು ಒಂದು ಹಿಂದೂ ರುದ್ರಭೂಮಿಯ ಹೋರಾಟ ಅದರ ಪೂರ್ಣ ಪ್ರಮಾಣದ ಕೆಲಸ ಆದ ನಂತರ ಆ ಸಂಘಟನೆಯನ್ನು ಬಿಡಬಾರದು ಎನ್ನುವ ಕಾರಣಕ್ಕೋಸ್ಕರ ಒಂದು ಸಾಮಾಜಿಕ ಸಂಘಟನೆ ಆದರೆ ಅದರ ಮಧ್ಯದಲ್ಲಿ ಒಳಗೆ ಬರುವಂಥದ್ದು ಬೇರೆ ಬೇರೆ ಸಂಘಟನೆ ಆಗಬಹುದು ಎನ್ನುವ ಹಿನ್ನೆಲೆಯಲ್ಲಿ ನಾವು ಧಾರ್ಮಿಕ ಕ್ಷೇತ್ರವನ್ನಾಗಿ ಮಾಡಬೇಕು ಎನ್ನುವ ಒಂದು ಉದ್ದೇಶ ಇಟ್ಟುಕೊಂಡು ಯಾವುದೇ ನಿರ್ದಿಷ್ಟವಾದ ಹಿನ್ನೆಲೆ ಇಲ್ಲ. ಹಿನ್ನೆಲೆ ಇದ್ದಂತೆ ಸಾರ್ವಜನಿಕ ಹಿಂದೂ ರುದ್ರಭೂಮಿಯ ಒಂದು ಸಂಕಲ್ಪ, ಅದನ್ನು ಈಡೇರಿಸಿದ ನಂತರ ಮುಂದಕ್ಕೆ ಶ್ರೀಕೃಷ್ಣ ಇಲ್ಲಿರುವಂಥ
ಶ್ರೀಕೃಷ್ಣ ಪರಮಾತ್ಮನ ಇಚ್ಛೆಯಂತೆ ಇದೇ ಜಾಗದಲ್ಲಿ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಉತ್ಸವವನ್ನು ಆಚರಣೆ ಮಾಡೋಣ ಎಂದು ನಿರ್ಧಾರ ಮಾಡಿ ನಮ್ಮ ಗೊತ್ತುಗುರಿ ಇವರ ಎದುರು ಜಾಗದಲ್ಲಿ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಿದೆವು. ಆವಾಗ ನಾನು ಇನ್ನೂ 25 ವರ್ಷದಿಂದ ನಾನು ಇನ್ನೂ ಸಣ್ಣ. ನಮ್ಮ ಎಲ್ಲ ಯೋಚನೆಗಳಿಗೆ ಈ ಭಾಗದ ಯುವಕರ ಪೂರ್ಣ ಪ್ರಮಾಣದ ಸಹಕಾರ. ಆ ಸಂದರ್ಭದಲ್ಲಿ 26 ಸಂಘಟನೆಗಳು ನಮ್ಮ ಜೊತೆಗೆ ಇದ್ದದನ್ನು ಒಟ್ಟು ಸೇರಿಸಿ ಸಂಘಟನಾತ್ಮಕವಾಗಿ ಕೆಲಸ ಆಗಬೇಕು, ನಾವು ಸಾಂಸ್ಕೃತಿಕವಾಗಿ ಇಲ್ಲಿ ಬೆಳಿಬೇಕು ಎನ್ನುವ ವಿಚಾರವನ್ನು ಮುಂದಿಟ್ಟುಕೊಂಡು ಆಧ್ಯಾತ್ಮಿಕ ಚಿಂತನೆಯ ಆಧಾರದಲ್ಲಿ ಈ ಒಂದು ಬಾಲಕೃಷ್ಣ ಮಂದಿರದ ಪ್ರಾರಂಭ ಆಯಿತು. ಒಂದೇ ವರ್ಷದಲ್ಲಿ ನಾವು ಅಲ್ಲಿ ಎದುರುಗಡೆ ಉತ್ಸವ ಮಾಡಿದ್ದೆವು. ಆದರೆ ಒಂದೇ ವರ್ಷದಲ್ಲಿ ನಮಗೆ ಗೊತ್ತಿರೋ ಮಟ್ಟಿಗೆ ಹಿಂದೆ ಜಾಫರ್ ಸಾಹೇಬರಂತ ಒಂದು ಸಾಹೇಬರಿದ್ರು. ಅವರು ಆ ಸಂದರ್ಭದಲ್ಲಿ ಇದನ್ನು ಮಸೀದಿಗೆ ಯಾವುದಾದ್ರೂ ಒಂದು ರಿಸರ್ವ್ ಆಗ್ಬೋದು ಅಂತ ಕೊಟ್ಟಿದ್ರಂತೆ. ಆ ಸಂದರ್ಭದಲ್ಲಿ ಅವರಿಗೇನು ದುರುದ್ದೇಶ ಇರಲಿಲ್ಲ, ಆದರೆ ಅವರ ಮನಸ್ಸಲ್ಲಿ ತುಂಬ ಜಾಗ ಉಂಟು, ಇರಲಿ ಅಂತ ಆ ಥರ ಇರ್ತಿರ್ಬೋದು. ಆದರೆ ಆ ಜಾಗವನ್ನು ನಮ್ಮ ಸಂಬಂಧಿಕರು ನನ್ನ ಮಾವ ಪರ್ಚೇಸ್ ಮಾಡಿಕೊಂಡು ಆ ಸಂದರ್ಭದಲ್ಲಿ ಮೋಹನ್ ಮೆಂಡರ್ ಅಂತ ಅವರ ಕೈಗೆ 10 ಸೆಂಟ್ಸ್ ಜಾಗವನ್ನು ಕೊಟ್ಟಿದ್ರು. ಅವರ ಕೈಯಿಂದ ಅವರು ಕೇವಲ 50,000 ರೂಪಾಯಿ ಈ ಜಾಗವನ್ನು ನಮಗೆ ಕೊಟ್ಟರು. ಅದೇ ವರ್ಷ ಕೊಲ್ಲಿಯ ರಮಣಾಥ ಸ್ವಾಮೀಜಿಗಳ ದಿವ್ಯಾಸ್ತದಿಂದ ಶಿಲಾನ್ಯಾಸಗೊಂಡು ಪ್ರಾರಂಭ ಆದಂಥ ಈ ಮಂದಿರ ಹಂತ ಹಂತದಲ್ಲಿ 10 ವರ್ಷ ಆಗುವಾಗ ಕೆಳಗಿನ ಹಂತ ಮಾಡಿದೆವು, 15 ವರ್ಷ ಆಗುವಾಗ ಪೂರ್ಣ ಮೇಲಿನ ಎಲ್ಲ ಚಾವಣಿಯನ್ನು ಮಾಡಿದೆವು. ಈ ಹಾಲ್ ನಾವು ಮಾಡುವ ಸಂದರ್ಭದಲ್ಲಿ ಏನಿದೆ, ಇದಕ್ಕೆ ಯಾರು ಏನೇ ಕಾರ್ಯಕ್ರಮ ಮಾಡಿದ್ರು ಒಂದೇ 1 ರೂಪಾಯಿ ನಾವು ತಗೊಳ್ಳೋದಿಲ್ಲ. ಇವತ್ತಿಗೂ ನಾನು ಹೇಳ್ತೇನೆ, ಒಂದೇ 1 ರೂಪಾಯಿ ನಾವು ತಗೊಳ್ಳೋದಿಲ್ಲ. ತಗೊಳ್ಳೋದಿದ್ದರೆ ನೀವು ಕ್ಲೀನ್ ಮಾಡಿ ಹೋಗಿ ಅಂತ ಮಾತ್ರ ಹೇಳ್ತೇವೆ ಹೊರತು ಯಾವುದೇ 1 ರೂಪಾಯಿ ಯಾರ ಹತ್ರ ನಾವು ತಗೊಳ್ಳೋದಿಲ್ಲ. ಇವತ್ತಿನವರೆಗೆ ಪ್ರದರ್ಶನ ಇನ್ನೂ ಸಹ ನಾನು ಹೇಳ್ತೇನೆ, ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಆಗ್ತಾ ಇರಬೇಕು. ನಾನು ಯಾವಾಗ ಹೇಳುವುದು ಇದರಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ಆಗ್ತಾ ಇರಬೇಕು ಯಾವಾಗ. ಯಾಕೆಂದರೆ ಇದು ಸಾರ್ವಜನಿಕರಿಗೆ ಮುಡಿಪಾಗಿರುವಂತಹ ಒಂದು ಮಂದಿರ ಮತ್ತು ಸಾರ್ವಜನಿಕವಾಗಿ ಇರುವಂತಹ ಒಂದು ಸಭಾಂಗಣ. ದೊಡ್ಡದಿರುವ ಇರ್ಲಿಕ್ಕಿಲ್ಲ, ಅದು ಸಣ್ಣದಾದರೂ ಇವರಿಗೆ ಸಾಕು. ನಮಗೆ ಈ ರೀತಿಯ ಬಡವರಿಗೆ ಮತ್ತು ಸರಳ ರೀತಿಯಲ್ಲಿ ಕಾರ್ಯಕ್ರಮ ಮಾಡುವವರಿಗೆ ಈ ಒಂದು ಸಭಾಂಗಣ ಸಾಕು ಎನ್ನುವ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಸಾಮಾಜಿಕ ಚಟುವಟಿಕೆಯನ್ನು ಮಾಡ್ತಾ ಬೇರೆ ಬೇರೆ ಈಗ ಮೊನ್ನೆ ಒಂದು 10 ದಿವಸದಿಂದ ಒಂದು ಸಾರ್ವಜನಿಕವಾಗಿ ಹಿಂದೂ ಶವ ಸಂಸ್ಕಾರ ಮಾಡೋದಕ್ಕೆ ಒಂದು ವಾಹನದ ಅವಶ್ಯಕತೆ ಇತ್ತು. ನಮಗೆ ಒಬ್ಬರು ದಾನಿಗಳು ಜಗದೀಶ್ ಕೋಟೆಯವರು ಅದನ್ನು ಉಚಿತವಾಗಿ ಕೊಟ್ಟರು. ಅದನ್ನು ಈಗ ಉಳ್ಳಾಲ ಪ್ರದೇಶದಲ್ಲಿ ಎಲ್ಲಿ ಬೇಕಾದರೂ ಉಚಿತವಾಗಿ ಅದನ್ನು ಓಡಾಟಕ್ಕೆ ನಾವು ಈಗಾಗಲೇ ಆಂಬ್ಯುಲೆನ್ಸ್ ಅನ್ನು ಕೊಡ್ತಾ ಇದ್ದೇವೆ. ಅದು ಕೂಡ ನಮ್ಮ ಒಂದು ಕಾರ್ಯಕ್ರಮ, ಅದನ್ನು ಅನುಷ್ಠಾನ ಮಾಡಿದ್ದೇವೆ. ಬೇರೆ ಬೇರೆ ತೊಂದರೆ ಆದವರಿಗೆ ಮನೆ ಕಟ್ಟಿಕೊಡುವಂಥದ್ದು, ಕೊರೋನಾ ಸಂದರ್ಭದಲ್ಲಿ ವ್ಯಾಪಕವಾಗಿ ಕೆಲಸ ಮಾಡುವಂಥದ್ದು, ಒಟ್ಟು ಸಾಮಾಜಿಕ ದೇವರನ್ನು ಎದುರಿಟ್ಟುಕೊಂಡು ಸಾಮಾಜಿಕ ಚಟುವಟಿಕೆಯನ್ನು ಮಾಡುವಂಥದ್ದು ನಾವು ನಿರಂತರವಾಗಿ ಮಾಡಿದ್ದೇವೆ. ನನಗೆ ಈ ಸಲದ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ನನಗೆ ಸ್ವಲ್ಪ ಜನ ಹೇಳಿದರು, ನಮ್ಮ ತುಂಬ ಬಾಲಕೃಷ್ಣ ಮಂದಿರದಲ್ಲಿ ತುಂಬ ಚಟುವಟಿಕೆ ಆಗ್ತದೆ, ಅದಕ್ಕೆ ಯಾಕೆ ಒಂದು ಪ್ರಶಸ್ತಿಯನ್ನು ನೀವು ಯೋಚನೆ ಮಾಡಬಾರ್ದು ಅಂತ. ನಾನು ಹೇಳಿದೆ, ನಾವು ಪ್ರಶಸ್ತಿಯ ಅವಶ್ಯಕತೆಯೇ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಮಾತ್ರ ನಮಗೆ ಬೇಕಾಗಿರುವಂಥದ್ದು ಹೊರತು ನಾನು ಇಲ್ಲದಿದ್ದರೂ ಈ ಮಂದಿರಕ್ಕೆ ಯಾವತ್ತೂ ಕೂಡ ಪ್ರಶಸ್ತಿ ಯಾರು ಕೂಡ ಬೇಡ. ನಮಗೆ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಮಾತ್ರ ಇದ್ರೆ ಸಾಕು ಎನ್ನುವ ಹಿನ್ನೆಲೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಮುಂದೆ ಹೋಗುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ವರ್ಷ ಪ್ರತಿ ನಾನು ಮಾಡಿದ ಚಟುವಟಿಕೆಯನ್ನೆಲ್ಲ ಹೇಳಿಕ್ಕೆ ಹೋಗುವುದು, ಯಾಕೆಂದರೆ 7 ದಿನಗಳಿಂದ ನಿರಂತರವಾಗಿ ಕೆಲಸ ಈ ಒಂದು ಸಾಪ್ತಾಹಿಕ ಭಜನಾ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇವೆ. ಪ್ರತಿ ವರ್ಷ ಏಕಾಭಜನೆಯನ್ನು ಮಾಡುವಂಥದ್ದು ನಮ್ಮ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಕಾರ್ಯಕ್ರಮ. ಅದನ್ನು ಈ ಸಲ 7 ದಿನಗಳ ಕಾರ್ಯಕ್ರಮ ಮಾಡಿದ್ವಿ. ಯಾಕೆಂದರೆ ಕೊರೋನಾದ ಸಂದರ್ಭದಲ್ಲಿ ನಮ್ಮ ಚಟುವಟಿಕೆಗೆ ಸ್ವಲ್ಪ ತೊಡಕಾಯಿತು. ಆದರೆ ಯಾವುದೇ ಸಂದರ್ಭದಲ್ಲಿ ಕೊರೋನಾ ಎಂದು ನಾವು ಮನೆಯಲ್ಲಿ ಕೂಡುವಾಗಲ್ಲ, ನಿರಂತರ ಚಟುವಟಿಕೆ ಮಾಡಿದ್ದೇವೆ. ನಮಗೆ ಅದಕ್ಕೆ ಊರಿನ ಜನ ಕೂಡ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈ ಸಲ ಅದನ್ನು 7 ದಿನಗಳ ಈ ಸಾಪ್ತಾಹಿಕ ಭಜನೆ ಮಾಡುವುದರ ಮುಖಾಂತರ ಅದಕ್ಕೆ ಮುಂಚೆ 8 ದಿನ ನಾವು 1,750 ಮನೆಗಳನ್ನು ನಗರ ಭಜನೆ ಮುಖಾಂತರ ಕಳೆದ 10-15 ವರ್ಷಗಳಿಂದ ನಗರ ಭಜನೆ ಹೋಗ್ತಾ ಇದ್ದೇವೆ. ಅದು 11 ದಿನದಲ್ಲಿ 230, 240, 200 ಮನೆ ಈ ಥರ ಸಂಪರ್ಕ ಮಾಡಿಕೊಂಡು ಈ ಥರ ಭಜನಾ ಕಾರ್ಯಕ್ರಮವನ್ನು ನಿರಂತರವಾಗಿ ಪರಿಸರದಲ್ಲಿ ಮಾಡ್ತಾ ಇದ್ದೇವೆ. ಒಟ್ಟು 130 ತಂಡ ಈ ಸಲ ಬಂದಿದೆ. 130 ಅಂದರೆ ಹೆಚ್ಚು ಕಡಿಮೆ ನನಗೆ ಇವತ್ತು ಲೆಕ್ಕ ಮಾಡುವಾಗ್ತದೆ. ಹೆಚ್ಚು ಕಡಿಮೆ ಒಂದು 2,000 ಬೆಳಕಲ್ಲಿ ಶ್ರೀಕೃಷ್ಣ ಪರಮಾತ್ಮ
ಪರಮಾತ್ಮನ ಈ ಸಾನ್ನಿಧ್ಯದಲ್ಲಿ ಭಜನೆಯನ್ನು ಮಾಡಿದ್ರ ಮುಖಾಂತರ ಶ್ರೀಕೃಷ್ಣ ಪರಮಾತ್ಮನ ಸಾನ್ನಿಧ್ಯವನ್ನು ಯಾವ ರೀತಿ ಬೆಳಗಿಸಿದ್ರು, ಅದೇ ರೀತಿ ನಮ್ಮ ಊರು, ನಮ್ಮ ಪರಿಸರ, ನಮ್ಮ ಸಂಸ್ಕೃತಿ, ನಮ್ಮ ಆಧ್ಯಾತ್ಮಿಕ ಚಿಂತನೆಯನ್ನು ಕೂಡ ಬೆಳೆಸುವಂತ ಕೆಲಸ ಭಜಕರಿಂದ ಆಗಿದೆ ಅಂತ ಹೇಳಿಕೆ ಅತ್ಯಂತ ಸಂತೋಷ ಪಡ್ತೇನೆ. ಈ ಸಂದರ್ಭದಲ್ಲಿ 24 ಗಂಟೆ ಊಟ ಉಪಚಾರವನ್ನ ಎಲ್ಲವನ್ನ ನಿರಂತರವಾಗಿ ಭಜನೆ, ಅದೇ ಹೆಚ್ಚು ಊರಿನ ಒಂದೊಂದು ಭಾಗದಿಂದ ಒಂದೊಂದು ಮಹಿಳೆಯರ ತಂಡ, ಗಂಡಸರ ತಂಡವನ್ನು ಹೀಗೆ ಜೋಡಿಸುವಂತ ಕೆಲಸದ ಜೊತೆಗೆ ಮನೆಯಿಂದ 5 kg ಅಕ್ಕಿ, 5 ತೆಂಗಿನಕಾಯಿ, 1 ಲೀಟರ್ ಎಣ್ಣೆಯನ್ನ ನಾವು ಬೇಕಿದ್ರೆ ಅದಕ್ಕಿಂತ ನಮ್ಮ ಹತ್ರ ಹೇಳಿದ್ರೆ ಬೇರೆ ಕಡೆಯಿಂದ ನಮಗೆ 10 ಕ್ವಿಂಟಲ್ ಹಾಕಿ ಕೊಡ್ತಾ ಇದ್ರು. ಆದರೆ ನಾವು ಹಾಗೆ ಮಾಡಲಿಲ್ಲ. ನಾವು ಎಲ್ಲ ಮನೆಯಿಂದ ಬರಬೇಕು, ಎಲ್ಲ ಮನೆಯ ಅಕ್ಕಿ ಎಲ್ಲರಿಗೂ ಪ್ರಸಾದವಾಗಿ ಸಿಗಬೇಕೆನ್ನುವ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಯೋಚನೆ ಮಾಡಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ಊರಿನ ಜನತೆ ನಮಗೆ ವ್ಯಾಪಕವಾಗಿ ಸಹಕಾರ ಮಾಡಿ ಮಂದಿರದ ಪ್ರತಿಯೊಂದು ಚಟುವಟಿಕೆ ನನಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ಈ ಊರಿನ ಸಂಘಟನೆಯವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಬೆಳಿಗ್ಗೆ ಬಂದವರು ಅವರಿಗೆ ಗಂಟೆ ಅಂತ ಗೊತ್ತಿಲ್ಲ, ಕೆಲಸ 11 ಗಂಟೆ 12 ಗಂಟೆ ಆದರೂ 7 ಗಂಟೆ ತರ ಕೆಲಸ ಮಾಡ್ತಾ ಇದ್ರು. ಯಾವುದೇ 1 ರೂಪಾಯಿಯ ಹಣ ಕೊಟ್ಟು ಕೆಲಸ ಮಾಡೋದಕ್ಕೆ ಇದು ಮಾಡಲಿಲ್ಲ. ಎಲ್ಲವನ್ನ ತಮ್ಮ ಮನೆಯ ನಮ್ಗೆ ಆವಾಗ ಒಂದು ಸಲ ಹೇಳಿದೆ, ಮನೆಯಲ್ಲಿ ಆದರೂ ಒಂದು ಸ್ವಲ್ಪ ಜಾಗ್ರತೆ ಮಾಡಿರ್ಬೋದು. ಯಾವುದಾದ್ರೂ ಒಂದು ಅವರಿಗೆ ಬೇಕಾದ ಸೀರಿಯಲ್ ನೋಡ್ಬೇಕಿದ್ರೆ ಸ್ವಲ್ಪ ಹೊತ್ತು ವೇಟ್ ಮಾಡುವಂತ ಯೋಚನೆ ಮಾಡಿ. ಆದರೆ ಮಂದಿರದಲ್ಲಿ ಬಂದ ಹೆಂಗಸರು ಯಾವುದನ್ನು ಕೆಲವರೆಲ್ಲ ಹೇಳಿದ್ರು, ನಾವು ಟಿವಿ ನೋಡೋದು 7 ದಿನ ಆಯ್ತು ಇವತ್ತಿಗೆ. 7 ದಿನದಿಂದ ನಾವು ಟಿವಿಯನ್ನೇ ಬಿಟ್ಟಿದ್ದೇವೆ, ಮನೆಯ ಎಲ್ಲ ಕೆಲಸಗಳನ್ನೇ ಬಿಟ್ಟು ಯೋಚನೆಯನ್ನೇ ಬಿಟ್ಟಿದ್ದೇವೆ. ಇದು ಮಂದಿರ, ಇದು ನಮ್ಮ ವ್ಯವಸ್ಥೆ, ನಮ್ಮ ಈ ಪರಿಸರ ಒಳ್ಳೆಯದಾಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡೋದನ್ನೆಲ್ಲ ಮಾಡಿಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಮಗೆ ಸಂತೋಷ ಆಗಿದೆ. ದಿನಕ್ಕೆ ಒಂದು ಮೆರವಣಿಗೆ 7 ಸ್ವಾಮೀಜಿಗಳನ್ನು ಕರೆದಿದೆ. ಇವತ್ತು 1000 ಸ್ವಾಮೀಜಿ 7 ದಿನ ಕೂಡ ಇವತ್ತು ಯಾವ ತರ ಮೆರವಣಿಗೆ ಮಾಡಿದ್ದೇವೆ, 7 ದಿನ ಕೂಡ ಈ ರೀತಿಯ ಒಂದು ಮೆರವಣಿಗೆಯನ್ನು ಮಾಡುವುದರ ಮುಖಾಂತರ ಸಾರ್ವಜನಿಕವಾಗಿ ಎಚ್ಚರಿಕೆ ಮತ್ತು ಸಾರ್ವಜನಿಕವಾಗಿ ಒಳ್ಳೆಯ ಸಂದೇಶ ಕೊಡುವಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡುವ ಹಿನ್ನೆಲೆಯಲ್ಲಿ ಕೂಡ ಯೋಚನೆ ಮಾಡಿದ್ದೇವೆ. ನಮ್ಮ ಒಟ್ಟು ಉದ್ದೇಶ ಇರುವಂತದ್ದು ಕೇವಲ ಭಜನೆ, ಕೇವಲ ಧ್ಯಾನ, ಇನ್ನೊಂದು ಮತ್ತೊಂದು. ಅದರ ಜೊತೆಗೆ ಈ ಭಾಗದಲ್ಲಿರುವಂತಹ ಮಕ್ಕಳು ಆಧ್ಯಾತ್ಮಿಕವಾಗಿ ಭಜನೆಯಿಂದ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ನಿರ್ಮಾಣ ಆಗಬೇಕು, ಅದರ ಮುಖಾಂತರ ಸಂಸ್ಕಾರಯುತ ಜೀವನ ಆಗಬೇಕು ಎನ್ನುವ ಕಾರಣಕ್ಕೋಸ್ಕರ ಈ ರೀತಿಯ ಕಾರ್ಯಕ್ರಮವನ್ನು ಮಾಡುವುದರ ಜೊತೆಗೆ ಈ ಒಂದು ಎಲ್ಲವೂ ಅಚ್ಚುಕಟ್ಟಾಗಿ ಆಗಿದೆ. ಎಲ್ಲವೂ ಒಂದೊಂದು ಕೆಲಸ ಕೂಡ ಒಳ್ಳೆಯ ರೀತಿಯಲ್ಲಿ ಮಾಡುವಂತ ಪ್ರಯತ್ನ ನಮ್ಮೆಲ್ಲ ಜವಾಬ್ದಾರಿಗಳು ಮಾಡಿದ್ದಾರೆ. ವೇದಿಕೆಯಲ್ಲಿ ಕೂಡ ಹಾಗೆ, ಬೇರೆ ಕಡೆಯಲ್ಲಿ ಆದ್ರೆ ಅಧ್ಯಕ್ಷರು ಕೂತ್ರೆ ಅಧ್ಯಕ್ಷರೇ, ಉಪಾಧ್ಯಕ್ಷರು ಕೂತ್ರೆ ಉಪಾಧ್ಯಕ್ಷರೇ. ನಮ್ಮಲ್ಲಿ ಆಗಿಲ್ಲ. ಯಾರು ಕೆಲಸ ಮಾಡಿದ್ದಾರೆ ವೇದಿಕೆಯಲ್ಲಿ ಅವರೆಲ್ಲ ಕೆಲಸ ಮಾಡಿದ್ದಾರೆ. ವೇದಿಕೆಯಲ್ಲಿ ಯಾವುದೇ ಅವರ ಸಣ್ಣವನೇ ಆಗಿರ್ಬೋದು ಬಂದು ಅಲ್ಲಿ ಒಂದು ಸ್ವಲ್ಪ ಇದ್ದು ಮತ್ತೆ ಹೋಗ್ತದೆ. ನಮಗೆ ಆಗೋದು ನಾಳೆಯಿಂದ ಏನು ಮಾಡ್ತದೆ ಅಂತ, ಆ ಗೋವು ನಾಳೆಯಿಂದ ಏನು ಮಾಡ್ತದೆ ಅಂತ ನಮಗೆ ಕೂಡ ಒಂದು ಚೂರು ಚಿಂತೆ ಆಗಲಿಕ್ಕೆ ಪ್ರಾರಂಭ ಆಗಿದೆ. ಯಾಕೆಂದರೆ ಪ್ರತಿದಿನ ಬರ್ತದೆ. ಆ ಥರ ಒಟ್ಟು ಆಧ್ಯಾತ್ಮಿಕವಾಗಿ ನಮಗೆ ತುಂಬ ಒಳ್ಳೆಯ ಸಂಗತಿಗಳು ಈ ಕೆಲಸ ಈ ಒಂದು ಇದರಿಂದ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀ ಜಗದ್ಗುರು ಶ್ರೀ ಕಾಳಹಸ್ತೀಂದ್ರ ಸರಸ್ವತಿ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಸತ್ಸಂಗ ನಡೆಸಿಕೊಡಲಿಕ್ಕೆ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಗೌರವದಿಂದ, ಈ ಊರಿನ ಬಗ್ಗೆ ಗೌರವ ಅಭಿಮಾನಗಳಿಂದ ನಮ್ಮ ಎಲ್ಲ ಅವರು ಬಂದ ತಂಡವನ್ನು ನೋಡಿದರೆ ಖುಷಿ ಆಗ್ತದೆ. ಯಾಕೆಂದರೆ ಸ್ವಾಮೀಜಿಗಳ ಜೊತೆ ಅಷ್ಟು ಜನ, ನೀವು ಕೂಡ ನಿಮ್ಮ ಎಲ್ಲ ಸಮಯವನ್ನು ಬಿಟ್ಟು ಇದರೊಟ್ಟಿಗೆ ಬರುವುದು, ಎಲ್ಲ ಜನರು ಕೂಡ ಅತ್ಯಂತ ಒಂದು ಪ್ರೀತಿ ಗೌರವದಿಂದ ಈ ಸ್ವಾಮೀಜಿಯವರನ್ನು ನಾವು ಪೂರ್ಣಕುಂಭದಲ್ಲಿ ಇಲ್ಲಿ ತನಕ ಕರ್ಕೊಂಡು ಬರುವವರೆಗೆ ನಮ್ಮ ಊರಿನ ಮಹಿಳೆಯರಿಗೆ ಕೂಡ ಒಂದು ಚಿಂತೆ, ಇವತ್ತಿನ ಸ್ವಾಮೀಜಿಯವರಿಗೆ ನಾವು ಯಾವ ರೀತಿ ಸ್ವಾಗತವನ್ನು ಕೊಡ್ಬೋದು ಎನ್ನುವ ಒಂದು ಆತಂಕ ಚಿಂತೆಗಳ ಮಧ್ಯೆ ಒಳ್ಳೆಯ ರೀತಿಯ ಸಂಜೆಯನ್ನು ರಾತ್ರಿಯನ್ನು ಕಳೆಯುವುದರ ಜೊತೆಗೆ ಸ್ವಾಮೀಜಿಗಳನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಸ್ವಾಗತ ಮಾಡುವಂಥದ್ದನ್ನು ಕೂಡ ಮಾಡಿದ್ದಾರೆ. ಪೂಜ್ಯ ಸ್ವಾಮೀಜಿಗಳು ಅವರ ಎಲ್ಲ ಕೆಲಸ ಕಾರ್ಯಗಳ ಜೊತೆಗೆ ನಮ್ಮ ಈ ಒಂದು ಆಧ್ಯಾತ್ಮಿಕ ಚಿಂತನೆಗೆ ಇಡೀ ಜಿಲ್ಲೆಯಲ್ಲಿ
ಹಲವು ಅಭಿಮಾನವಾಗಿತ್ತು. ಆದರೆ ಅವರು ರಾಜ್ಯಕ್ಕೆ ಬೇರೆ ಆಗಿದ್ದರು, ಅದೊಂದು ಸಮಸ್ಯೆ ನನ್ನಲ್ಲಿತ್ತು. ಆದರೂ ಕೂಡ ನಾನು ಅವರನ್ನು ಪ್ರೀತಿಯಿಂದ ಕರೀತಿದ್ದೆ, ಬನ್ನಿ ನೀವು ನಿಮ್ಮ. ಅವಾಗ ಯಾವುದೋ ಒಂದು ಮಾತು ಹೇಳಿದರು, ಸತೀಶ್, ಈ ದೇಶದಲ್ಲಿ ಸಮಸ್ಯೆ ಅಂತ ಇಲ್ಲದಿದ್ದರೆ ನಾವೆಲ್ಲ ಯಾಕೆ ಇರುವುದು ಮಾರ್ರೆ? ಸಮಸ್ಯೆ ಅಂತ ಅದು ಜೀವಂತ ಇರ್ತದೆ, ಅದರ ಮಧ್ಯದಲ್ಲಿ ಬದುಕುವುದು ನಾವೆಲ್ಲ. ಆ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕೆ ಇರುವಂಥದ್ದು ಸಾರ್ವಜನಿಕ ಸೇವಾ ಸಂಸ್ಥೆ ಅಂತ ಆ ಸಂದರ್ಭದಲ್ಲಿ ಹೇಳಿದರು. ಇವತ್ತು ಕಿಯೋನೆಕ್ಸ್ನ ನಿಗಮದ ಅಧ್ಯಕ್ಷರಾಗಿ, ಬೇರೆ ಬೇರೆ ಧಾರ್ಮಿಕ ಸಾಮಾಜಿಕ ಗೋಕರ್ಣನಾಥ ದೇವಸ್ಥಾನದ ಪ್ರಮುಖ ರೂವಾರಿಯಾಗಿ, ಮಾನ್ಯ ಜನಾರ್ದನ ಪೂಜಾರಿ ಅವರ ಶಿಷ್ಯನಾಗಿ, ಒಟ್ಟು ಸಮಾಜದಲ್ಲಿ ಒಳ್ಳೆಯ ಸಂದರ್ಭದಲ್ಲಿ ಒಳ್ಳೆಯ ದಿಕ್ಕಿನಡೆಗೆ ಕೊಂಡೋಗುವಂಥ ಒಂದು ಶಕ್ತಿಯುಳ್ಳಂಥ ಒಬ್ಬ ಸಮರ್ಥ ನಾಯಕ ಹರಿಕೃಷ್ಣ ಬಂಟ್ವಾಲ್ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳುವಾಗ ಅತ್ಯಂತ ಪ್ರೀತಿಯಿಂದ ನಾನು 2ನೇ ತಾರೀಕು ನಿಮ್ಮ ಮಂದಿರದ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಆ ಸಮಯಕ್ಕೆ ಸರಿಯಾಗಿ ಬರ್ತೇನೆ ಅಂತ ಹೇಳಿದರು. ಸಮಯಕ್ಕೆ 5 ನಿಮಿಷ ಮುಂಚೆನೇ ಹರಿಕೃಷ್ಣ ಬಂಟ್ವಾಲ್ ಈ ಕಾರ್ಯಕ್ರಮದಲ್ಲಿ, ಕುಂಪಲದ ಕಾರ್ಯಕ್ರಮದಲ್ಲಿ, ಬಾಲಕೃಷ್ಣ ಮಂದಿರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾನು ಅತ್ಯಂತ ಪ್ರೀತಿಯಿಂದ ನಮ್ಮ ನಾಯಕರಾದ ಹರಿಕೃಷ್ಣ ಬಂಟ್ವಾಲ್ರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಉಳ್ಳಾಲರು. ಆದರೆ ರಾಜ್ಯಕ್ಕೆ ಅವರು ಬೇರೆ ಆದರೂ ಕೂಡ ಕೆಲವರೆಲ್ಲ ತಪ್ಪು ತಿಳ್ಕೊಳ್ಬಾರ್ದು, ಇವರಿಗೆ ಎಲ್ಲರ ಹತ್ರ ಅಭಿಮಾನ ಇದೆ, ಅದಕ್ಕೆ ಬೇರೆಯೇ ಬಣ್ಣ ಎಲ್ಲ ಕಟ್ತಾರೆ. ನನ್ನ ಲೆಕ್ಕದಲ್ಲಿ ವೈಯಕ್ತಿಕ ಸಂಪರ್ಕ, ವೈಯಕ್ತಿಕ ಸಂಬಂಧಗಳೆಲ್ಲ ಯಾರು ಒಳ್ಳೆಯವರಿರ್ತಾರೆ ಅವರೊಟ್ಟಿಗೆ ಇಟ್ಟುಕೊಳ್ಳುವುದಕ್ಕೆ ನಾನೇನು ಹಿಂಜರಿತೆ ಮಾಡುವಂಥ ವ್ಯಕ್ತಿ ಸತೀಶ್ ಕುಂಪಲ್ ಅಲ್ಲ. ನಾನು ಯಾವತ್ತೂ ಸಹ ಅಭಿಮಾನ, ಒಳ್ಳೆಯ ಮನುಷ್ಯರ ಜೊತೆಗೆ ಸೇರುವುದಕ್ಕೆ ನಾನು ಯಾರನ್ನು ಕೂಡ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಆ ರೀತಿ ಸದಾಶಿವ ಉಳ್ಳಾಲರು ಕೂಡ ಅತ್ಯಂತ ಒಳ್ಳೆಯ ಸಜ್ಜನ ವ್ಯಕ್ತಿ. ಯಾರು ಕೂಡ ಅವರ ಹತ್ರ ಹೋದರೆ, ಪಾಪದರು ಹೋದರೆ ಒಂದು ಸ್ಪಂದನೆ ಮಾಡುವಂಥ ಗುಣ ಸದಾಶಿವ ಉಳ್ಳಾಲರ ಹತ್ರ ಉಂಟು. ಅದಕ್ಕೋಸ್ಕರ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ದೇನೆ. ಪಾಪ ಅವರು ಅತ್ಯಂತ ಸಮಯಕ್ಕೆ ಸರಿಯಾಗಿ ಸನ್ಮಾನ್ಯ ಸದಾಶಿವ ಉಳ್ಳಾಲರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ, ಊರಿನ ಪರವಾಗಿ ಗೌರವಪೂರ್ವಕವಾಗಿ ಅವರನ್ನು ಸ್ವಾಗತ ಮಾಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವರು ನನ್ನ ಆತ್ಮೀಯ ಮಿತ್ರರು, ನನ್ನ ಅತ್ಯಂತ ನಿಕಟ ಆತ್ಮೀಯ ಸ್ನೇಹಿತರು ಪ್ರಶಾಂತ್ ಪೈ ಅವರು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿ ಈ ರೀತಿ ಭಜನಾ ಕಾರ್ಯಕ್ರಮಗಳಲ್ಲಿ ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಭಾಗವಹಿಸುವಂಥ ಒಬ್ಬ ಸಜ್ಜನ ವ್ಯಕ್ತಿ. ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೂಡ ಅವರು ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೆ. ಮಂಗಳೂರಿನ ವೆಂಕಟರಮಣ ದೇವಸ್ಥಾನದ GSB ಸಮುದಾಯದ ಮಧ್ಯೆ ಕೂಡ ಪದಾಧಿಕಾರಿಯಾಗಿ ಬೇರೆ ಬೇರೆ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರದ್ದು ಎಲ್ಲ ಡೀಟೇಲ್ ನಾನು ತಗೊಳ್ಳಿಲ್ಲ, ಯಾಕೆಂದರೆ ಅವ್ರು ಎಲ್ಲಿ ಇದ್ದಾರೆ ಎಲ್ಲಿ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಒಟ್ಟು ಸಾಮಾಜಿಕವಾಗಿ ಒಂದು ಪರಿವರ್ತನಾ ಯಾದಿಯಲ್ಲಿ ಕೆಲಸ ಮಾಡುವಂಥ ನಮ್ಮ ಜಿಲ್ಲೆಯ ಒಬ್ಬ ಸಮರ್ಥ ಜನಾನುರಾಗಿರುವಂಥ ಪ್ರಶಾಂತ್ ಪೈ ಅವರು ನನ್ನ ಅತ್ಯಂತ ಆತ್ಮೀಯ ಮಿತ್ರರು. ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೇನೆ. ಸದಸ್ಯರು, ನಮ್ಮ ಕ್ರಿಯಾಶೀಲ ಮಹಿಳಾ ಸದಸ್ಯರಾದ ಕುಮುದ ಅಡಪ್ಪ ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಿರಿಯ ಮಂದಿರದ ಸದಸ್ಯೆ ವಸಂತಿ ಜನಾರ್ದನ್ ಇವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಆತ್ಮೀಯ ಮಾಜಿ ಕೌನ್ಸಿಲರ್ ಆಗಿರುವಂಥ ಮತ್ತು ನಮ್ಮ ಮಂದಿರದ ಕ್ರಿಯಾಶೀಲ ಸದಸ್ಯೆ ಕಸ್ತೂರಿ ಸಂಜೀವ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಅಲಂಕಾರದ ಪೂರ್ತಿ ಜವಾಬ್ದಾರಿಯನ್ನು ತಗೊಂಡು ನಮ್ಮ ನಿತ್ಯ ನಿರಂತರ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಪ್ರೀತಿಯಿಂದ ಕೆಲಸ ಮಾಡುವ ಒಬ್ಬ ಕ್ರೀಡಾ ಸ್ಫೂರ್ತಿಯೊಂದಿಗೆ ಕ್ರೀಡೆಯ ಒಟ್ಟಿಗೆ ಜನರ ಮಧ್ಯೆ ಇರುವಂಥ
ನಮ್ಮ ಮಾಜಿ ಪುರಸಭಾ ಸದಸ್ಯರಾದ ಕಿಶೋರ್ ಡಿ ಕೆ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ನಮ್ಮೆಲ್ಲರ ಹಿರಿಯರಾದ ಸೀತಾರಾಮ್ ಬಂಗೇರ್ ಇದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡ್ತಿದ್ದೇನೆ. ನಾರಾಯಣ ಆಚಾರ್ಯ ಇದ್ದಾರೆ, ಅದೇ ರೀತಿ ಗೋಪಾಲ್ ಆಚಾರ್ಯ ಇದ್ದಾರೆ, ಮೋಹನ್ ಶೆಟ್ಟಿ ಕುಂಪಲ ಇದ್ದಾರೆ, ಚಂದ್ರಶೇಖರ್ ಬೀಜ ಇದ್ದಾರೆ, ಎಲ್ಲ ನಮ್ಮ ಹರೇಕಳದ ಸದಾಶಿವ ಆಚಾರ್ಯ ಇದ್ದಾರೆ, ನಮ್ಮ ನಾಗರಾಜ ಆಚಾರ್ಯ ಇದ್ದಾರೆ. ಎಲ್ಲ ಆತ್ಮೀಯ ಬಂಧುಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ, ಮಾಧ್ಯಮದ ಎಲ್ಲ ನನ್ನ ಆತ್ಮೀಯ ಮಿತ್ರರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತೀನಿ. ಆದರೆ ಈ ಕಾರ್ಯಕ್ರಮದಲ್ಲಿ ತಾಯಂದಿರ ಪಾಲ್ಗೊಳ್ಳುವಿಕೆ ಗಂಡಸರಿಂದ ಜಾಸ್ತಿ ಇದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಇದೆ. ಎಲ್ಲಿ ಗೌರವಾನ್ವಿತ ಸ್ತ್ರೀಯರು ಜಾಸ್ತಿ ಇರ್ತಾರೋ ಅಲ್ಲಿ ದೇವತೆಗಳು ಭಾಳ ಹತ್ತಿರವಾಗಿರ್ತಾರೆ ಅನ್ನುವಂಥದ್ದು ಭಾರತದ ಸಂಸ್ಕೃತಿಯ ಒಂದು ಸಂಕೇತ. ಇದೊಂದು ಧಾರ್ಮಿಕ ಕಾರ್ಯಕ್ರಮ. ಪ್ರತಿ ಕಾರ್ಯಕ್ರಮದಲ್ಲಿ 2 ಜಾತಿಯವರು ಇರ್ತಾರೆ. ಒಂದು ಹೊಟ್ಟೆಯ ಹಸಿವಿನ ಜಾತಿಯವರು, ಮತ್ತೊಂದು ಮೆದುಳಿನ ಹಸಿವಿನ ಜಾತಿಯವರು. ಹೊಟ್ಟೆಯ ಹಸಿವಿನಿಂದ ಬಂದವರಿಗೆ ಧಾರ್ಮಿಕತೆಯ ಪರಿಚಯ ಆಗುವುದಿಲ್ಲ. ಯಾರಲ್ಲಿ ಮೆದುಳಿನ ಹಸಿವಿದೆ ಅವನಿಗೆ ಧಾರ್ಮಿಕತೆ, ಸಂಸ್ಕೃತಿ, ಪರಂಪರೆಗಳು ಪರಿಚಯ ಆಗುತ್ತೆ. ಇದು ವಾಸ್ತವಿಕ ಸತ್ಯ. ನಮಗೆ ಅನ್ನ ಕೊಟ್ಟಂತಹ ಈ ಮಣ್ಣಿನಲ್ಲಿ, ಕುಡಿಯಲು ನೀರು ಕೊಟ್ಟಂತಹ ಈ ಮಣ್ಣಿನಲ್ಲಿ, ಉಸಿರಾಡಲು ಗಾಳಿ ಕೊಟ್ಟಂತಹ ಈ ಮಣ್ಣಿನಲ್ಲಿ, ಸುಡಲು ಬೆಂಕಿ ಕೊಟ್ಟಂತಹ ಈ ಮಣ್ಣಿನಲ್ಲಿ, ನೋಡುವುದಕ್ಕೆ ಬೆಳಕು ಕೊಟ್ಟಂತಹ ಈ ಮಣ್ಣಿನಲ್ಲಿ ಬಂಗಾರದ ಬದುಕಿದೆ ಅಂತ ಎಷ್ಟು ಜನರಿಗೆ ಪರಿಚಯ ಆಗಿದ್ದೋ ನನಗೆ ಗೊತ್ತಿಲ್ಲ. ಭಜನೆ ಅಂದರೆ ಬರೀ ದೇವರ ಭಜನೆ ಮಾಡುವುದರಿಂದ ನಾವು ಪರಿವರ್ತನೆ ಆಗೋದಿಲ್ಲ, ದೇವರು ನಮ್ಮ ಹತ್ತಿರ ಬರುವುದಿಲ್ಲ. ನೆನಪಿಟ್ಕೊಳ್ಬೇಕಾದ ಭಜನೆ ಅಂದರೆ ಅರ್ಥ ಏನು? ಬಾ ಅಂದರೆ ಭಗವಂತ, ಜ ಅಂದರೆ ಜನಿಸುತ್ತಾನೆ, ನೆ ಅಂದರೆ ನೆಲೆಯೂರುತ್ತಾನೆ ಅಂತ. ಭಜನೆ ಇದ್ದಲ್ಲಿ ಭಗವಂತ ಜನಿಸಿ ನೆಲೆಯಾಗುತ್ತಾನೆ ಅನ್ನುವಂಥದ್ದು ಒಂದು ಸಂಕೇತ. ಭಜನೆ ಮಾಡುವ ಈ ಕೈಗಳಲ್ಲಿ ನಮ್ಮ ಮನೆ ಮತ್ತು ಮನ ಎರಡನ್ನೂ ಪರಿವರ್ತನೆ ಮಾಡಲಿಕ್ಕಾಗುತ್ತೆ. ಭಜನೆ ಮಾಡುವ ಈ ಕೈಗಳಲ್ಲಿ ನಮ್ಮ ನೆರೆಕರೆಯನ್ನು ಬದಲಿಸಲಿಕ್ಕೆ ಆಗುತ್ತೆ. ಭಜನೆ ಮಾಡುವ ಕೈಗಳಲ್ಲಿ ನಮ್ಮ ತಾಲೂಕು, ಜಿಲ್ಲೆ, ರಾಜ್ಯವನ್ನು ಕೂಡ ಪರಿವರ್ತನೆ ಮಾಡಲಿಕ್ಕಾಗುತ್ತೆ. ಹಾಗೆ ದೇಶವನ್ನು ಕೂಡ ಪರಿವರ್ತನೆ ಮಾಡುವಂಥ ತಾಕತ್ತು ಪ್ರತಿಯೊಬ್ಬ ಭಜನೆ ಮಾಡುವವನ ಕೈಗಳಲ್ಲಿ ಇದೆ ಅನ್ನುವಂತಹ ನಂಬಿಕೆ ನಮ್ಮಲ್ಲಿ ಇದ್ದರೆ ನಾವು ಬೆಳೀತೀವಿ, ನಮ್ಮ ಮನೆ ಬೆಳೀತದೆ, ನಮ್ಮ ಊರು ಬೆಳೀತದೆ, ನಮ್ಮ ರಾಜ್ಯ, ದೇಶ ಬೆಳೀತದೆ. ದೇವರ ಭಜನೆ ಎಷ್ಟು ಪ್ರಾಮುಖ್ಯವೋ, ದೇವರನ್ನು ಒಲಿಯಲಿಕ್ಕೆ ಬೇಕಾದಂಥ ಭಕ್ತಿಯ ಭಜನೆ ಎಷ್ಟು ಅಗತ್ಯವೋ, ಅನಿವಾರ್ಯವೋ, ಹಾಗೆ ನಮಗೆ ಜನ್ಮ ಕೊಟ್ಟಂಥ ದೇಶದಕ್ಕೋಸ್ಕರ ನೀವು ಭಜನೆ ಮಾಡಬೇಕಂತ ಅವಶ್ಯಕತೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಕಾದಿದೆ. ಈ ಪ್ರಶ್ನೆ ನಾನು ಯಾಕೆ ಅಂತ ಹೇಳಿದ್ರೆ, ಈ ಕಳೆದ 7 ದಿನದಿಂದ ಸ್ವಾಮೀಜಿಗಳು ಬಂದಿದ್ದಾರೆ. 7 ಜನ ಸ್ವಾಮೀಜಿಗಳು ಬಂದರು. ಅನೇಕ ಜನ ಮಾತನಾಡಿರ್ಬೋದು. ಆದರೆ ನನ್ನ ಪ್ರಶ್ನೆ, ದೇಶ ಉಳಿದರೆ ದೇವರು ನಿಮಗೆ ಸಿಗ್ತಾರೆ, ದೇಶ ಉಳಿದರೆ ನಿಮಗೆ ಈ ಮಂದಿರ ಇರಬಹುದು, ದೇಶ ಇದ್ದರೆ ನಮ್ಮ ಸಮಾಜ ಉಳಿತದೆ, ದೇಶ ಇಲ್ಲದೆ ಹೋದರೆ ನಮಗೆ ಕಾಶ್ಮೀರದಲ್ಲ ಪಂಡಿತರಿಗೆ ಏನು ಪರಿಸ್ಥಿತಿ ಬಂತು ಆ ಪರಿಸ್ಥಿತಿ ಮುಂದೆ ಕುಂಪಳದಲ್ಲಿ ಕೂಡ ಬರಬಹುದು. ಅಂದರೆ ದೇಶ ಅನ್ನುವಂಥ ನಮ್ಮ ಭಾವನೆ, ದೇಶಕ್ಕೋಸ್ಕರ ಏನು ಮಾಡಬೇಕು ಅನ್ನುವಂತಹ ವಿಚಾರಗಳು, ಧಾರೆಗಳು ನಮ್ಮಲ್ಲಿ. ಈಗ ಸತೀಶ್ ಕುಂಬಳರು ಮಾತನಾಡಿದರು, ಈ ಜಾಗಕ್ಕೆ ಹಿಂದೆ ಬರಲಿಕ್ಕೆ ಬಹಳ ಭಯ ಇತ್ತು.
ಒಂದು ಕಾಲದಲ್ಲಿ ಅಂಥ ಸಂದರ್ಭ ಇರತಕ್ಕಂಥ ಈ ಮಣ್ಣಿನಲ್ಲಿ, ಕುಂಪಳದ ಈ ಮಣ್ಣಿನಲ್ಲಿ 98% ಹಿಂದೂಗಳು ಇವತ್ತು ನೆಲೆಯೂರಿದ್ದಾರೆ ಅಂತ ಹೇಳಿದರು ನನಗೆ. ಆ ಹಿನ್ನೆಲೆಯಲ್ಲಿ ನಾನು ಮಾತನಾಡ್ತೇನೆ ಅಂತ ಕೇಳಿದರೆ, ನಮಗೆ ದೇಶದ ಪರಿಚಯ ಎಷ್ಟು ಜನರಿಗಿದೆ? 1,500 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಕ್ರೈಸ್ತರು ಇರಲಿಲ್ಲ, ಮುಸಲ್ಮಾನರು ಇರಲಿಲ್ಲ, ಬರೇ ಹಿಂದೂಗಳಿದ್ದರು. ಆದರೆ ನಮ್ಮಲ್ಲಿ ಜಾತಿಯ ಅಸಮಾನತೆ ಇತ್ತು, ಮೈಲಿಗೆಯ ವ್ಯತ್ಯಾಸ ಇತ್ತು, ಅಸ್ಪೃಶ್ಯತೆಯ ವ್ಯತ್ಯಾಸಗಳಿದ್ದವು. ಶ್ರೀಮಂತ ಬಡವ, ಮೇಲು ಕೀಲು, ಅಸ್ಪೃಶ್ಯತೆ ಅನ್ನುವಂತಹ ಒಂದು ವಾತಾವರಣ ನಿರ್ಮಾಣ ಆಯಿತು. ಪರಿಣಾಮವಾಗಿ ಈ ದೇಶದಲ್ಲಿ ಕ್ರೈಸ್ತರು ಉದಯ ಆದರು, ಮುಸಲ್ಮಾನರು ಉದಯ ಆದರು. ಕಾರಣ ಏನು ಅಂತ ಕೇಳಿದರೆ, ನಮ್ಮಲ್ಲಿರತಕ್ಕಂಥ ಅಸಮಾನತೆಯ ಚಿಂತನೆ, ಮೇಲು ಕೀಲು ಅನ್ನುವಂಥ ಭಾವನೆಯ ಚಿಂತನೆ, ಅವನು ಶ್ರೀಮಂತ ಇವನು ಬಡವ ಅನ್ನುವಂಥ ಆ ಮೇಲು ಕೀಲು, ಜಾತಿಯ ಅಸಮಾನತೆ. ಇವತ್ತು ಕೂಡ ನಾನೊಂದು ಪತ್ರಿಕೆಯಲ್ಲಿ ಓದಿದ್ದೇನೆ, ಟಿವಿಯಲ್ಲಿ ನೋಡೋದ ಪರಿಸ್ಥಿತಿ ಬಂತು. ಇವತ್ತು ಕೂಡ ಅಸ್ಪೃಶ್ಯತೆ ನಮ್ಮ ಹಿಂದೂಗಳ ಮಧ್ಯೆ ಇನ್ನೂ ಕೂಡ ಜೀವಂತವಾಗಿರುವಂಥ ಈ ಕಾಲಘಟ್ಟದಲ್ಲಿ ನಾವು ಇಲ್ಲಿ ತಿಂದದನ್ನು ತಾಯಂದರು ಏನು ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಲ್ಲಿ ಇವತ್ತು ಕೃಷ್ಣನ ನೆಲದಲ್ಲಿ ನಾವು ಕೂತ್ಕೊಂಡಿದ್ದೇವೆ. ಕೃಷ್ಣ ಯಾರು? ಕೃಷ್ಣ ಒಬ್ಬ ಗೊಲ್ಲ, ಕೃಷ್ಣ ಒಬ್ಬ ಶೂದ್ರ. ಕೃಷ್ಣನ ಬಗ್ಗೆ ಅಧ್ಯಯನ ಮಾಡಿದರೆ ಕೃಷ್ಣ ಯಾರು ಅಂತ ನಮಗೆ ಅರ್ಥ ಆದರೆ ಮನುಷ್ಯ ಜನ್ಮ ಸಾರ್ಥಕ ಆಗುತ್ತೆ. ಇವತ್ತು ಭಗವದ್ಗೀತೆ ಅನ್ನುವಂತಹ 18 ಅಧ್ಯಾಯದ 700 ಶ್ಲೋಕಗಳ ಗೀತಾಚಾರ್ಯ ಕೃಷ್ಣ ಹೇಳಿದಂಥ ಭಗವದ್ಗೀತೆಯನ್ನು ಮಕ್ಕಳ ಪಾಠ ಪುಸ್ತಕದಲ್ಲಿ ಅಧ್ಯಯನವನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶ ಕೊಡಬೇಕು ಅನ್ನೋಂಥ ಒಂದು ವಿಚಾರ ಇವತ್ತು ರಾಜಕಾರಣದಲ್ಲಿ ಬರ್ತಾ ಇದೆ. ಇವತ್ತು ಮಕ್ಕಳನ್ನು ನಾನು ನೋಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ, ಇದು ನಮ್ಮ ಸ್ವಾಮೀಜಿಗಳು ಇದ್ದಾರೆ ಇಲ್ಲಿ. ಇವತ್ತು ಎಲ್ಲ ಸ್ವಾಮೀಜಿಗಳು ನಾನು ನೋಡ್ತಾ ಇದ್ದೇನೆ, ಸ್ವಾಮೀಜಿಗಳು ಒಂದು ಜಾತಿಗೆ ಸೀಮಿತವಾಗುವಂಥ ಒಂದು ಪರಿಸ್ಥಿತಿ ಬರ್ತಾ ಇದೆ ಈ ದೇಶದಲ್ಲಿ. ಇದು ಆಗಬಾರದು. ಸ್ವಾಮೀಜಿಗೆ ಜಾತಿ ಇಲ್ಲ, ಸ್ವಾಮೀಜಿಗೆ ಧರ್ಮ ಇಲ್ಲ, ಸ್ವಾಮೀಜಿಗೆ ಯಾವುದೇ ಭಾಷೆಯ ಬಂಧನ ಇಲ್ಲ, ಸ್ವಾಮೀಜಿಗೆ ಯಾವ ಸಂಬಂಧಗಳು ಇಲ್ಲ. ಸ್ವಾಮೀಜಿ ಅಂತ ಹೇಳಿದ್ರೆ ಎಲ್ಲವನ್ನ ಬಿಟ್ಟವರು. ಅವರು ಈ ದೇಶದಕ್ಕೋಸ್ಕರ, ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಕೂಡ ರಾಷ್ಟ್ರಭಕ್ತಿಯನ್ನು ಹುಟ್ಟು ಹಾಕತಕ್ಕಂತಹ ಒಂದು ಸಂದೇಶವನ್ನು ಪ್ರತಿಯೊಂದು ಹಳ್ಳಿಗಳಲ್ಲಿ ಇವತ್ತು ಕೊಡಬೇಕಾಗಿದೆ. ನೋಡಿ, ಕೃಷ್ಣ ಗೋವರ್ಧನಧಾರಿ ಕೃಷ್ಣ ಎದುರು ಮಳೆ ಬರ್ತಾ ಇದೆ, ಪುಷ್ಪವೃಷ್ಟಿ ಆಗುತ್ತಾ ಇದೆ. ಇದು ಆಗುವಂಥ ಸಂದರ್ಭ ನೆನಪಿಟ್ಟುಕೊಳ್ಳಿ. ಶುಭ ಲಕ್ಷಣ ಬರ್ತಾ ಇದೆ. ಈ ಮಣ್ಣಿನಲ್ಲಿ ಕುಂಪಳದ ಈ ಕೃಷ್ಣನ ಜಾಗದಲ್ಲಿ ಒಂದು ಪರಿವರ್ತನೆ ಯುಗ ಇವತ್ತಿನಿಂದ ಪ್ರಾರಂಭ ಆಗಬೇಕು. ನೀವು ಅರ್ಜುನರಾಗಬೇಕು, ಮೇಲೆ ಕೂತ್ಕೊಂಡವರು ಸ್ವಾಮೀಜಿಗಳು ಕೃಷ್ಣನಾಗಬೇಕು. ಯತ್ರ ಯೋಗೇಶ್ವರ ಕೃಷ್ಣ, ಯತ್ರ ಪಾರ್ಥೋ ಧನುರ್ಧರ, ತತ್ರ ಶ್ರೀರ್ವಿಜಯೋ ಭೂತಿರ್ಧುವ ನೀತಿರ್ಮತಿರ್ಮಮ ಅಂತ ಭಗವದ್ಗೀತೆಯ 18ನೇ ಅಧ್ಯಾಯದ 700ನೇ ಶ್ಲೋಕವನ್ನು ನೋಡಿದಾಗ ನಮಗೆ ಕಾಣುತ್ತದೆ. ಎಲ್ಲಿ ಯೋಗೇಶ್ವರ ಅಂತ ಕೃಷ್ಣನಿರ್ತಾನೋ, ಎಲ್ಲಿ ಧನುರ್ಧಾರಿಯಾದಂಥ ಅರ್ಜುನನಿರ್ತಾನೋ, ಅಲ್ಲಿ ವಿಜಯ, ಸಂಪತ್ತು, ಯಶಸ್ಸು 100ಕ್ಕೆ 100 ಅನ್ನುವಂಥದ್ದನ್ನು ಕೃಷ್ಣ ಅದ್ಭುತವಾಗಿ ಹೇಳಿದ್ದಾನೆ. ಇಲ್ಲಿ ಕೃಷ್ಣ ಯಾರು ಅಂತ ಕೇಳಿದ್ರೆ, ಇವತ್ತು ಕಾಳೇಂದ್ರ ಸ್ವಾಮೀಜಿ ಅಂತವರು ಕೃಷ್ಣನ ಪಾತ್ರವನ್ನು ವಹಿಸಲೇಬೇಕಾಗುತ್ತೆ. ಇಲ್ಲಿರ್ತಕ್ಕಂಥ ನಾವೆಲ್ಲ ಅರ್ಜುನನ ಪಾತ್ರವನ್ನು ವಹಿಸಲೇಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಭಾರತ ಇವತ್ತು ಸ್ಥಿತಿ ನಾವು ನೋಡಬೇಕಾಗಿದೆ. ಇವತ್ತು ದೇಶದ ಕಾನೂನನ್ನು ವಿರೋಧಿಸುವವರು, ದೇಶದ ಸಂವಿಧಾನವನ್ನು ವಿರೋಧಿಸುವಂಥ ಈ ಕಾಲಘಟ್ಟದಲ್ಲಿ ನಾವು ಭಜನೆ ಮಾಡಿ ಕೂತ್ಕೊಂಡ್ರೆ ಆಗೋಲ್ಲ. ಅಹಿಂಸೆಯ ಭಜನೆ, ಸಹಿಷ್ಣುತೆಯ ಭಜನೆ ಬೇಡ ನಮಗೆ. ಅಹಿಂಸೆಯ ಭಜನೆ ಬೇಡ. ಅಹಿಂಸೆಯ ಪ್ರವಾದಿ ಆಗಿರತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಕೂಡ ಒಂದು ಕಡೆ ಹೇಳ್ತಾರೆ, ಹೇಳಿತನವನ್ನು ನಾವು ಮುಂದಿಟ್ಟಿದ್ದರೆ ಅದಕ್ಕಿಂತ ಹಿಂಸೆಯ ಆಗಬಹುದು ಅಂತ ಹೇಳ್ತಾರೆ. ವಿವೇಕಾನಂದರು ಹೇಳ್ತಾರೆ, ಏನು ಹೇಳ್ತಾರೆ? ದುಷ್ಟನಿಗಾದ್ರೆ ಒಂದು ಕಾಲ
ಇದೆ, ಆದರೆ ದುರ್ಬಲನಿಗೆ ಯಾವತ್ತೂ ಕೂಡ ಜಯ ಎಲ್ಲಿಯೂ ಬರುವುದಿಲ್ಲ ಅನ್ನುವಂತಹ ಒಂದು ಅದ್ಭುತ ವಿಚಾರಧಾರೆಯನ್ನು ಸ್ವಾಮಿ ವಿವೇಕಾನಂದರು ಕೂಡ ಹೇಳಿದ್ದಾರೆ. ನಾನು ಈ ಮಾತು ಯಾಕೆ ಹೇಳ್ತೆ ಅಂತ ಹೇಳಿದ್ರೆ, ನಾನು ಈ ದೇಶದಲ್ಲಿ ಹುಟ್ಟಿದ್ದು. ಇವತ್ತು ಅಸ್ಪೃಶ್ಯತೆ ಅನ್ನುವಂಥದ್ದು ಇದು ಹೋಗಲೇಬೇಕು. ನಮ್ಮ ಜಾತಿಯಲ್ಲಿ ಇವತ್ತು ಯಾರು ಕೃಷ್ಣ ಹೇಳ್ತಾನೆ, ಚಾತುರ್ವಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಚಾತುರ್ವಣ್ಯ ಅಂತ ಹೇಳಿದ್ರೆ 4 ವರ್ಣಗಳು, ಒಂದು ಬ್ರಾಹ್ಮಣ, ಮತ್ತೊಂದು ಕ್ಷತ್ರಿಯ, ಮತ್ತೊಂದು ವೈಶ್ಯ, ಮತ್ತೊಂದು ಶೂದ್ರ. ಯಾರು ಶೂದ್ರ ಅಂದರೆ ಯಾರು? ವೈಶ್ಯ ಅಂದರೆ ಯಾರು? ಕ್ಷತ್ರಿಯ ಅಂದರೆ ಯಾರು? ಬ್ರಾಹ್ಮಣ ಅಂದರೆ ಯಾರು? ಇದನ್ನು ಯಾರು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆ? ಕೆಲವರು ಓಟಿಗೆ ಏನಾದರೂ ಓಟು ಸಿಗುತ್ತೋ, ಓಟು ಬೀಳ್ಕೋತೋ ಅನ್ನೋ ಚಿಂತನೆಯಲ್ಲಿ ಸತ್ಯ ಹೇಳುವುದೇ ಇಲ್ಲ. ಹೂ ಇಸ್ ಬ್ರಾಹ್ಮಣ್, ಹೂ ಇಸ್ ಕ್ಷತ್ರಿಯ, ಹೂ ಇಸ್ ವೈಶ್ಯ, ಹೂ ಇಸ್ ಶೂದ್ರ? ಯಾರು ಅಜ್ಞಾನದ ವಿರುದ್ಧ ಹೋರಾಟ ಮಾಡ್ತಾನೆ, ಇದು ಕೃಷ್ಣನನ್ನು ಅಧ್ಯಯನ ಮಾಡಿದರೆ ಗೊತ್ತಾಗುತ್ತೆ ನಮಗೆ. ಬರೀ ಕೃಷ್ಣನಿಗೆ ಪೂಜೆ ಮಾಡಿದರೆ ಆಗುವುದಿಲ್ಲ, ಕೃಷ್ಣನನ್ನು ಅಧ್ಯಯನ ಮಾಡಲಿಕ್ಕೆ ನಾವು ಕಲಿಬೇಕು. ನಮ್ಮ ಮಕ್ಕಳಿಗೆ ಭಗವದ್ಗೀತೆಯನ್ನು ಪಠಿಸಿ, ಒಬ್ಬ 5 ವರ್ಷದ ಮುಸಲ್ಮಾನ ಹುಡುಗನನ್ನು ನೀವು ನಿಂತು ಕುರಾನ್ ಬಗ್ಗೆ ಹೇಳಿದರೆ ಆ ಮಗು ಕುರಾನ್ ಬಗ್ಗೆ ಮಾತನಾಡುತ್ತೆ ನೋಡಿ, ಬೇಕಾದರೆ ನೀವು ಪರಿಶೀಲಿಸಿ. ಒಬ್ಬ 10 ವರ್ಷದ ಕ್ರಿಶ್ಚಿಯನ್ ಹುಡುಗನನ್ನು ಕೇಳಿದರೆ ಬೈಬಲ್ನ ಬಗ್ಗೆ ಮಾತನಾಡ್ತಾನೆ. ಆದರೆ ನಮ್ಮ ಇಷ್ಟು ಜನ ಕುಂಬಳದ ಒಂದು ಮಕ್ಕಳಲ್ಲಿ ಭಗವದ್ಗೀತೆಗೆ ಎಷ್ಟು ಶ್ಲೋಕ ಇದೆ, ಎಷ್ಟು ಅಧ್ಯಾಯ ಇದೆ? ರಾಮಾಯಣ ಓದಿದ್ಯಾ? ಮಹಾಭಾರತ ಓದಿದ್ಯಾ? ಉಪನಿಷತ್ತನ್ನು ಓದಿದ್ಯಾ? ಭಾಗವತನ್ನು ಓದಿದ್ಯಾ? ಯಾರಿಗೂ ಗೊತ್ತಿಲ್ಲ. ಹಿಂದೂ ಸಮಾಜವನ್ನು ಕಟ್ಟುವುದು ಹೇಗೆ? ಹಿಂದೂ ಧರ್ಮವನ್ನು ಬೆಳೆಸುವುದು ಹೇಗೆ? ಈ ನೆಲವನ್ನು ನಾವು ರಕ್ಷಿಸುವುದು ಹೇಗೆ? ನಮ್ಮ ದೇಶದ ಪರಿಚಯ ಆಗಬೇಕು, ನಮ್ಮ ಮಣ್ಣಿನ ಪರಿಚಯ ಆಗಬೇಕು. ನಿಮಗೆ ಕುಡಿಯಲಿಕ್ಕೆ ನೀರು ಕೊಟ್ಟಂತ ಆ ನೀರಿನ ಪರಿಚಯ ಆಗಬೇಕು, ಗಾಳಿಯ ಪರಿಚಯ ಆಗಬೇಕು. ನಮಗೆ ಯಾರು ಕೂಡ ದೇಶದ ಪರಿಚಯ ಇಲ್ಲ. ನಮಗೆ ತಿನ್ನುವುದರ ಬಗ್ಗೆ ಮಾತ್ರ ಪರಿಚಯ, ಹೊಟ್ಟೆಯ ಹಸಿವನ್ನು ನೀಗಿಸುವ ಮಾತ್ರ ಪರಿಚಯ. ಇದರಿಂದ ಮನುಷ್ಯ ವ್ಯಕ್ತಿ ಬೆಳೆಸುವುದಿಲ್ಲ, ಯಾರು ಕೂಡ ಬೆಳೆಯುವುದಿಲ್ಲ. ಅದಕ್ಕೋಸ್ಕರ ನನ್ನ ತಾಯಂದಿರ ಹತ್ರ ಹೇಳ್ತಾ ಇದ್ದೀನಿ, ಈ ದೇಶದ ಭವಿಷ್ಯ ಇರೋದು ನಿಮ್ಮ ಕೈಯಲ್ಲಿ, ನಿಮ್ಮ ಮಕ್ಕಳ ಕೈಯಲ್ಲಿ. ಜೀಜಾಬಾಯಿ ಶಿವಾಜಿ ಅಂತಹ ಮಕ್ಕಳನ್ನು ಹುಟ್ಟು ಹಾಕಿದಳು. ಭುವನೇಶ್ವರಿ ಸ್ವಾಮಿ ವಿವೇಕಾನಂದರಂಥ ಮಗುವನ್ನು ಹುಟ್ಟು ಹಾಕಿದ. ಯಾಕೆ? ಛತ್ರಪತಿ ಶಿವಾಜಿ ಯಾಕೆ ಹೇಳಿದ? ಬರೀ ಒಂದು ತಾನು ತೊಟ್ಟಂತ ಒಂದು ರವಕ್ಕೆ, ಕುಪ್ಪಸ ಅಂತ ಹೇಳ್ತಾರಲ್ಲ, ಸಿಂಹಗಡದಲ್ಲಿ ಹಸಿರು ಪತಾಕೆ ಹಾರ್ತಾ ಇತ್ತು ಮೊಘಲರದ್ದು. ಶಿವಾಜಿಯ ತಾಯಿ ರವಕ್ಕೆ ಹಾಕ್ತಿರಲಿಲ್ಲ. ಓದಿ ನೀವು ಶಿವಾಜಿಯನ್ನ. 12 ವರ್ಷದ ಮಗ ಶಿವಾಜಿ. ಅವನ ಸ್ನೇಹಿತರು ಬಂದು ಕೇಳ್ತಾರೆ, ಶಿವಾಜಿ ನಿನ್ನ ತಾಯಿ ಯಾಕೆ ರವಕ್ಕೆ ಹಾಕುವುದಿಲ್ಲ? ನನ್ನ ತಾಯಿ ಹಾಕ್ತಾಳೆ, ನನ್ನ ತಂಗಿ ರವಕ್ಕೆ ಹಾಕ್ತಾಳೆ, ನನ್ನ ಅಕ್ಕ ರವಕ್ಕೆ ಹಾಕ್ತಾಳೆ, ಆದರೆ ನಿನ್ನ ತಾಯಿ ರವಕ್ಕೆ ಹಾಕೋದಿಲ್ಲ, ಯಾಕೆ? ನೀನು ಕೇಳಬೇಕು ಅಂತ ತಾಯಿ ಕೇಳಿದಾಗ ಶಿವಾಜಿಗೆ ಒಂದು ಆಸಕ್ತಿ ಆಯಿತು, ಕುತೂಹಲ ಆಯಿತು, ನನ್ನ ತಾಯಿ ರವಕ್ಕೆ ಯಾಕೆ ಹಾಕೋದಿಲ್ಲ ಅಂತ. ತಾಯಿ ಹತ್ರ ಹೋಗಿ ಕೇಳ್ತಾನೆ ಶಿವಾಜಿ. ತಾಯಿಯಂದ್ರೆ ಕಿವಿ ಕೊಟ್ಟು ಕೇಳಬೇಕು. ಈ ಕಿವಿ ಕೊಟ್ಟು ಹಿಡಿಯೋದಲ್ಲ, ಇದಕ್ಕೊಂದು ಹಸಿವಿದೆ. ಈ ಕಿವಿಗೂ ಹಸಿವಿದೆ, ಕಣ್ಣಿಗೂ ಹಸಿವಿದೆ. ಬರೀ ಹೊಟ್ಟೆಗೆ ಮಾತ್ರ ಹಸಿವಲ್ಲ, ಕೇಳುವ ಕಿವಿಗೂ ಹಸಿವಿದೆ, ಮಾತನಾಡುವ ನಾಲಿಗೆಗೆ ಹಸಿವಿದೆ, ನೋಡುವ ಕಣ್ಣಿಗೆ ಹಸಿವಿದೆ, ಮೆದುಳಿಗೂ ಹಸಿವಿದೆ, ನಾಲಿಗೆಗೂ ಹಸಿವಿದೆ, ಕೈಗೂ ಹಸಿವಿದೆ, ಕಾಲಿಗೂ ಹಸಿವಿದೆ. ಈ ಹಸಿವನ್ನು ಗುರುತಿಸುವಂಥ ಕೆಲಸ ಸ್ವಾಮೀಜಿಗಳಿಗೆ ಮಾಡಲಿಕ್ಕೆ ಆಗೋದಿಲ್ಲ, ಸತೀಶ್ ಕುಂಬಳರಿಗೆ ಮಾತನಾಡಲಿಕ್ಕೆ ಆಗೋದಿಲ್ಲ, ನನಗೂ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನು ನಿಮ್ಮನ್ನು ನೀವೇ ಗುರುತಿಸಬೇಕಾಗಿದೆ. ಶಿವಾಜಿ ಕೇಳ್ತಾನೆ ತಾಯಿ ಹತ್ರ, ಅಮ್ಮ ನೀನು ರವಕೆ ಯಾಕೆ ಹಾಕೋದಿಲ್ಲ ಅಂತ. ತಾಯಿ ಹೇಳ್ತಾಳೆ ಮಗನಿಗೆ 12 ವರ್ಷದ ಬಾಲಕನಿಗೆ ಎಂಥ ಸ್ಫೂರ್ತಿಯನ್ನು ಕೊಡ್ತಾಳೆ ತಾಯಿ. ಮಗ, ನಿನಗೆ ನಾನು ಕುಪ್ಪಸ ರವಕ್ಕೆ ಹಾಕುವುದಕ್ಕೆ ನಿನಗೆ ಸಂತೋಷ ಆಗುತ್ತಾ? ನಾನು ಹಾಕಿದ್ದರಿಂದ ನಿನಗೇನಾದರೂ ಪ್ರೇರಣೆ ಸಿಗುತ್ತಾ? ನಾನು ರವಕ್ಕೆ ಹಾಕುವುದರಿಂದ ನಿನಗೇನಾದರೂ ಸ್ಫೂರ್ತಿ ಸಿಗುತ್ತಾ ಅಂತ ಕೇಳಿದಾಗ ಶಿವಾಜಿ ಹೇಳ್ತಾನೆ, ಅಮ್ಮ ನೀವು ರವಕ್ಕೆ ಹಾಕುವುದಿಲ್ಲ ಅಂತ ನನ್ನ ಸ್ನೇಹಿತರು ನನಗೆ ತಮಾಷೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ. ಹಾಗಾದರೆ ತಮಾಷೆ ಮಾಡ್ತಾರೆ ಅನ್ನುವ ಕಾಲಕ್ಕೆ ನಾನು ರವಕ್ಕೆ ಆಗಬೇಕು? ಅಲ್ಲಲ್ಲಮ್ಮ, ನೀನು ಯಾಕೆ ಹಾಕುವುದಿಲ್ಲ ಅನ್ನೋದನ್ನು ನನಗೆ ಹೇಳುವಂತ. ತಾಯಿ ಹೇಳ್ತಾಳೆ, ಮಗ 1-2 ವರ್ಷ ಹೋಗಲಿ, ನಿನ್ನ ರಟ್ಟೆಯಲ್ಲಿ ಸ್ವಲ್ಪ ಬಲ ಬರಲಿ, ನೀನು ನಡೆದಾಡುವ ಕಾಲಿನಿಗೆ ಸ್ವಲ್ಪ ಶಕ್ತಿ ಬರಲಿ, ಹಾಗೆ ನನ್ನ ಉತ್ತರ ನಿನಗೆ ಹೇಳ್ತೇನೆ ಅಂತ. 15 ವರ್ಷ ಆಗುವಾಗ ಬಾಲಕ ಮತ್ತೆ ಕೇಳ್ತಾನೆ ತಾಯಿ ಹತ್ರ, ಅಮ್ಮ 15 ವರ್ಷ ಆಯ್ತಾ ಬಂತು, ನನ್ನಲ್ಲಿ ಅನೇಕ ಮಾವಾಡಿಗರು ಸೈನಿಕರು ನನ್ನೊಟ್ಟು ಜೊತೆ ಇದ್ದಾರೆ, ನಾನು ಎಲ್ಲರಿಗೂ ನಾಯಕನಾಗ್ತಾ ಇದ್ದೇನೆ, ನೀನು ಯಾಕೆ ರವಕ್ಕೆ ಆಗೋದಿಲ್ಲ ಅಂತ ಕೇಳಿದಾಗ ಆಗ ಹೇಳ್ತಾಳೆ, ಮಗ ನೋಡು, ಸಿಂಹಗಡದಲ್ಲಿ ಮೊಘಲರ
ಧ್ವಜ ಹಾರ್ತಾ ಇದೆ, ಅದನ್ನು ಕಿತ್ತು ಅಲ್ಲಿ ಕೇಸರಿ ಧ್ವಜವನ್ನು ಹಾಕಿ ಆ ಹಸಿರು ಧ್ವಜದಿಂದ ನನಗೆ ರವಕ್ಕೆ ಹಾಕುವಂಥದ್ದು ಮಾಡಿದರೆ ನಾನು 100ಕ್ಕೆ 100 ಧರಿಸ್ತೀನಿ ಅಂತ ಹೇಳ್ತಾನೆ. ಎಂಥ ಪ್ರೇರಣೆ ನೋಡಿ. ಮಗ ಹೋದ, ತನ್ನ ಸೈನಿಕರನ್ನು ಸೇರಿಸಿದ, ಆ ಧ್ವಜವನ್ನು ಕಿತ್ತ, ಕೇಸರಿ ಧ್ವಜವನ್ನು ಹಾಕಿದ. ಆ ರವಕೆಯಿಂದ, ಮೊಘಲರ ಆ ಧ್ವಜದಿಂದ ರವಕೆಯನ್ನು ತನ್ನ ತಾಯಿಗೆ ತೊಡಿಸ್ತಾನೆ. ರಾಷ್ಟ್ರ ಪ್ರೇಮದ ಚಿಂತನೆಯನ್ನ ಮೂಡಿಸಿದಂಥ ತಾಯಿ ಜೀಜಾಬಾಯಿ ನಮ್ಮ ಇವತ್ತಿನ ತಾಯಂದರಿಗೆ ಸ್ಫೂರ್ತಿಯಾಗಬೇಕು. ಮಕ್ಕಳನ್ನು ಬೆಳೆಸೋದು ಅದು. ನೀವು ಡಾಕ್ಟರ್ ಆಗ್ತೀಯೋ, ಇಂಜಿನಿಯರ್ ಆಗುತ್ತೀಯೋ, ವಿಜ್ಞಾನಿ ಆಗುತ್ತೀಯೋ, ನ್ಯಾಯಾಧೀಶನಾಗ್ತೀಯೋ, ನ್ಯಾಯವಾದಿ ಆಗುತ್ತೀಯೋ, ಕಲಾವಿದನಾಗುತ್ತೀಯೋ ಮಾಡಿ. ಆದರೆ ಆ ಮಗುವನ್ನು ಈ ದೇಶದ ಆಸ್ತಿಯನ್ನಾಗಿ ಮಾಡುವುದಕ್ಕೆ ನಮ್ಮ ತಾಯಂದರು ಕುಂಪಳದಲ್ಲಿ ಹುಟ್ಟು ಹಾಕಬೇಕು. ನೀವು ಕುಂಪಳದವರು ಮಾದರಿಯಾಗಬೇಕು. ಈ ರಾಜ್ಯಕ್ಕೆ, ಈ ದೇಶಕ್ಕೆ ನೀವು ಮಾದರಿ ಆಗಬೇಕು. ಇವತ್ತಿನ ಇಲ್ಲಿ 7 ದಿವಸ ನಡೆಯುವಂಥ ಭಜನೆ, ರಾಷ್ಟ್ರದ ಪರಿವರ್ತನೆಗೆ ಇಲ್ಲಿ ಭಜನೆ ಪ್ರಾರಂಭ ಆಗಬೇಕು. ತಿಮ್ಮಪ್ಪ ಕನಕದಾಸ ಯಾಕೆ ಆದ? ಶ್ರೀನಿವಾಸ ಪುರಂದರದಾಸ ಯಾಕೆ ಆದ? ನರೇಂದ್ರ ವಿವೇಕಾನಂದರು ಯಾಕಾದರು? ಮೋಹನ ಕರಮಚಂದ್ರ ಮಹಾತ್ಮ ಗಾಂಧಿ ಹೇಗೆ ಆದ? ಪರಿವರ್ತನೆ ಅಲ್ಬೋದು. ಪುರಂದರದಾಸ ಹೇಳ್ತಾರೆ, ನಾವು ಇವತ್ತು ಕೃಷ್ಣನ ಭಜನೆ ಮಾಡುವರ ಮೂಲ ಯಾರು? ಕನಕದಾಸ ಮತ್ತು ಪುರಂದರದಾಸರು. ಚೈತನ್ಯ ಮಹಾಸ್ವಾಮಿಗಳು ಬಂಗಾಳದವರು, ಅವರು ಭಜನೆಯನ್ನ ಕಲಿಸ್ಕೊಂಡು ಅವ್ರು ಹೇಳ್ತಾರೆ, ಅಸಮಾನತೆಯನ್ನ ತೊಡಗುವಂತಹ ಒಂದು ಸಂಕೇತ ಇದ್ದರೆ ಅದು ಭಜನೆ ಅಂತ ಹೇಳ್ತಾರೆ. ಪುರಂದರದಾಸ ಹೇಳ್ತಾರೆ, ಎನದಾವುದಂತನ ಈ ಜಗದೊಳು ನಾ ಕಾಣೆ, ಅನುದಿನದಲ್ಲಿ ಸುಖ ದುಃಖ ನಿನ್ನದಯ್ಯ ಪುರಂದರ ವಿಠಲ ಅಂತ ಅಲ್ವಾ? ಇವತ್ತು ಮಾತಾಡಲಿಕ್ಕೆ ತುಂಬ ವಿಚಾರಗಳಿದೆ, ಸ್ವಾಮಿಗಳು ಮಾತನಾಡಬಹುದು. ಆದರೆ ನಾನಿರುತ್ತಲ್ಲಿ ನಿಂತಿರುವುದು ದೇವರನ್ನು ಹುಡುಕಲಿಕ್ಕೋಸ್ಕರ ಭಜನೆ ಮಾಡಬೇಡಿ, ದೇಶವನ್ನು ಉಳಿಸಲಿಕ್ಕೆ ನೀವು ಇವತ್ತು ಭಜನೆ ಮಾಡಿ ಅಂತ ನನಗೆ ಕೇಳೋದು. ಅದು ಭಾಳ ಅಗತ್ಯತೆ ಇದೆ ನಮ್ಮ ದೇಶಕ್ಕೆ. ಇವತ್ತಿನ ಕಾಲಘಟ್ಟಕ್ಕೆ ಇದು ಭಾಳ ಅಗತ್ಯ ಇದೆ. ಇವತ್ತು ಕಾಶ್ಮೀರ್ ಫೈಲ್ ಅಂತಂದ್ರು ನೋಡಿ, ನಮ್ಮ ಪರಿಸ್ಥಿತಿ ಅರ್ಥ. ಇದು ರಾಜಕಾರಣ ಅಲ್ಲ ಸದಾಶಿವರೇ, ಇದು ರಾಜಕಾರಣ ಅಲ್ಲ. ಈ ದೇಶದಲ್ಲಿ ಒಬ್ಬ ಹಿಂದೂ ಅಂತ ಹೇಳಲಿಕ್ಕೆ ನಾಚಿಕೆ ಪಡುವಂಥ ಸಂದರ್ಭ ಬಂದಿದೆ. ನಾವು ಜಾತಿಯ ಬಗ್ಗೆ ಮಾತನಾಡ್ತೀವಿ. ಯಾರಿಗೆ ಬೇಕು ಜಾತಿ? ದೇಶ ಉಳಿದರೆ ಜಾತಿ, ದೇಶ ಉಳಿದರೆ ಧರ್ಮ, ದೇಶ ಉಳಿದರೆ ಭಾಷೆ, ದೇಶ ಉಳಿದರೆ ಕುಂಪಳ ಇಲ್ಲದೇ ಇಲ್ಲ. ನಮಗೆ ಅದು ಮುಖ್ಯ ಆಗಬೇಕು. ಒಂದು ಭಕ್ತಿಯ ಬಗ್ಗೆ ನಿಮ್ಗೆ ಹೇಳ್ತಾನೆ, ದೇವರನ್ನ ಒಲಿಸುವಂಥ ಎಂಥ ಭಕ್ತಿ ಬೇಕು ತಾಯಂದಿರಿಗೆ. ಜೋರು ಮಳೆ ಬರ್ತದೆ, ಕೇಳ್ತಾ ಅಲ್ಲ? ಇದೊಂದು ಅದ್ಭುತವಾದಂತಹ ಸತ್ಯ ಘಟನೆಯನ್ನು ನಿಮ್ಮ ಮುಂದೆ ಇಟ್ಟು ನಾನು ಮಾತು ಮುಗಿಸ್ತೀನಿ. ಮಹಾರಾಷ್ಟ್ರದ ಒಬ್ಬ ಬಹುದೊಡ್ಡ ಸಂತ ಭಾನುದಾಸ್. ಮಹಾರಾಷ್ಟ್ರದ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ನೀವು ಮಹಾರಾಷ್ಟ್ರಕ್ಕೆ ಹೋದರೆ, ಬಾಂಬೆಗೆ ಹೋದರೆ, ಹೆಚ್ಚಿನವರ ಮನೆಯಲ್ಲಿ ಭಾನುದಾಸರ ಪುಸ್ತಕ ಇದೆ. ಅವರ ಚರಿತ್ರೆ, ಜೀವನದ ಪುಸ್ತಕಗಳಿದೆ. ಭಾನುದಾಸರನ್ನು ಇಂಥದೇ ಒಂದು ಕುಂಪಳದ ಊರಿನಲ್ಲಿ, ಪಂಡರಾಪುರಕ್ಕೆ ಹೋಗುವಂತಹ ನಡುವಿನಲ್ಲಿ ಒಂದು ಊರಿತ್ತು, ಕುಂಪಳದಂಥ ಒಂದು ಊರು. ಅಲ್ಲಿ ಗಂಡ ಹೆಂಡತಿ ಇಬ್ಬರಿದ್ರು. ಭಾನುದಾಸರು ಪೂನಾದಿಂದ ಬರುವಾಗ ಪಂಡರಾಪುರಕ್ಕೆ ಹೋಗುವ ಈ ಮಧ್ಯದಲ್ಲಿ ಒಂದು ಮನೆಗೆ ಭೇಟಿ ಕೊಡ್ತಾ ಇದ್ರು. ಒಂದು ದಂಪತಿಗಳಿದ್ರು, ಮಕ್ಕಳು ಇರಲಿಲ್ಲ. ಅವರು ಬಂದವರಿಗೆ ಊಟ, ಸ್ನಾನ ಮಾಡಲಿಕ್ಕೆ ನೀರು ಕೊಡ್ತಿದ್ದಂಥ ಮನೆ ಅದು. ಈ ಭಾನುದಾಸರು ಬರುವಾಗ ಇಬ್ಬರು ಗಂಡ ಹೆಂಡತಿ ಅವರಲ್ಲಿ ಒಂದು ಅರಿಕೆ ಮಾಡ್ತಾರೆ, ಸ್ವಾಮೀಜಿಯವರೇ ನಮಗೆ ಮಕ್ಕಳಿಲ್ಲ, ಒಂದು ಮಗುವನ್ನು ದಯಪಾಲಿಸಿದರೆ ಒಳ್ಳೆದಿತ್ತು ಅಂತ ಹೇಳಿದರು. ಅವರ ಆ ಪ್ರಾರ್ಥನೆಗೆ, ಅವರ ಭಕ್ತಿಗೆ ಆಶೀರ್ವಾದ ಮಾಡ್ತಾರೆ ಭಾನುದಾಸ ಸ್ವಾಮೀಜಿಗಳು. ಅವರಿಗೆ ಮಗು ಆಗುತ್ತೆ, ಗಂಡು ಮಗು ಹುಟ್ಟುತ್ತದೆ. 2 ವರ್ಷ ಆಗುವಾಗ ಆ ಮಗು ಸೌಖ್ಯ ಇಲ್ಲದಾಗುತ್ತೆ.
ಪಂಢರಾಪುರಕ್ಕೆ ಹೋಗುವ ಸ್ವಾಮೀಜಿಗಳು ಅವರ ಮನೆಗೆ ಬರ್ತೇನೆ ಅನ್ನುವಂಥ ಸಂದೇಶನ ಅವರು ಕೊಡ್ತಾರೆ. ಕೊಡುವ ದಿವಸ ಆ 2 ವರ್ಷದ ಮಗು ಸತ್ತಿರ್ತದೆ. ನೋಡಿ, ಅಂಥ ಒಂದು ಚಿಂತನೆ ನೋಡಿ. 2 ವರ್ಷದ ಆ ಸಂತರ ಅನುಗ್ರಹದಿಂದ ಹುಟ್ಟಿದ ಮಗು ಅಕಸ್ಮಾತ್ತಾಗಿ ಯಾವುದೋ ಒಂದು ರೋಗದಿಂದ ಸಾಯ್ತದೆ. ಸ್ವಾಮೀಜಿಗಳು ಸತ್ತ ದಿವಸ ಮನೆಗೆ ಬಂದು ಪಂಢರಾಪುರಕ್ಕೆ ಹೋಗುವಂಥ ಸಂದರ್ಭ. ತಾಯಿ ಹೇಳ್ತಾಳೆ ತನ್ನ ಗಂಡನ ಹತ್ರ ದುಃಖದಿಂದ, ಪತಿರಾಯರೇ, ನಮ್ಮ ಮಗು ಸತ್ತಿದೆ, ಸ್ವಾಮೀಜಿಗಳು ಬರ್ತಾರೆ, ಅವರಿಗೆ ಊಟಕ್ಕೇನಾದರೂ ಕೊಡಬೇಕು, ಸ್ನಾನಕ್ಕೆ ವ್ಯವಸ್ಥೆ ಆಗಬೇಕು, ನಾವು ಮಗುವನ್ನು ಏನು ಮಾಡೋದು? ಮಗು ಸಂಸ್ಕಾರ ಮಾಡಲಿಕ್ಕೆ ಹೋದರೆ ನಮಗೆ ಈ ಸೇವೆ ತಪ್ಪುತ್ತದೆ. ಅದಕ್ಕೋಸ್ಕರ ಮಗುವನ್ನು ಬಟ್ಟೆಯಲ್ಲಿ ಸುತ್ತಿ ತನ್ನ ಮನೆಯ ಒಂದು ರೂಮಿನಲ್ಲಿ ಇಡ್ತಾಳೆ ತಾಯಿ. ಸ್ವಾಮೀಜಿಗಳು ಬರ್ತಾರೆ ಮಧ್ಯಾಹ್ನ 12 ಗಂಟೆಗೆ. ಸ್ವಾಮೀಜಿಗಳನ್ನು ಹಾರೈಕೆ ಮಾಡ್ತಾರೆ, ಸ್ನಾನಕ್ಕೆ ನೀರು ಕೊಡ್ತಾರೆ, ಊಟಕ್ಕೆ ರೆಡಿ ಮಾಡುವಾಗ, ಊಟಕ್ಕೆ ಕೂತ್ಕೊಳ್ಳುವಾಗ ಸ್ವಾಮೀಜಿಯವರು ತಾಯಿ ಹತ್ರ ಕೇಳ್ತಾರೆ, ಮಗ ಎಲ್ಲಿದ್ದಾನೆ ಅಂತ. ತಾಯಿ ಹತ್ರ ನೀವು ಯೋಚನೆ ಮಾಡಿ, ತಾಯಂದರು ತಾನು ಹೊರದಿಂದ ಬಂದಂಥ ಮಗು ಸತ್ತಿರ್ತದೆ. ಮಗುವನ್ನು ತಾಯಿ ಸ್ವಾಮೀಜಿಗಳಿಗೆ ತೊಂದರೆ ಆಗಬಾರ್ದು, ಅವರ ಊಟಕ್ಕೆ ತೊಂದರೆ ಆಗಬಾರ್ದು, ಸ್ನಾನಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿದಾಗ ಮಗುವನ್ನು ಬಟ್ಟೆಯಲ್ಲಿ ಸುತ್ತಿ ಒಂದು ರೂಮಿನ ಒಳಗೆ ಇಡ್ತಾಳೆ. ಮಗು ಎಲ್ಲಿದೆ ಅಂತ ಕೇಳ್ತಾರೆ. ತಾಯಿ ಏನು ಹೇಳಬೇಕು? ತಾಯಿ ಹೇಳಿದ್ಲು, ಸ್ವಾಮೀಜಿಗಳೇ, ನನ್ನ ಮಗು ಶಾಶ್ವತವಾಗಿ ಮಲಗಿದ್ದಾನೆ ಅಂತ. ಸ್ವಾಮೀಜಿಗಳಿಗೆ ಗೊತ್ತಾಯ್ತು. ಅವರು ಕರೀತಾರೆ, ಓ ವಿಠಲ 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 ಅಂತ ಹೇಳುವಾಗ ಮಗು ಅಮ್ಮ ಅಮ್ಮ ಅಂತ ಸತ್ತ ಮಗು ಸಾರಾಗುತ್ತೆ. ಎಂತ ಅದ್ಭುತವಾದ ಸಂಘಟನೆ ನೋಡಿ, ನಡೆದಂಥ ಘಟನೆ ಇದು. ತಾಯಿ ಓಡಿ ಹೋಗ್ತಾಳೆ, ಮಗುವನ್ನು ತರ್ತಾಳೆ, ಸ್ವಾಮೀಜಿಗಳ ಕಾಲಬುಡದಲ್ಲಿ ಇಡ್ತಾಳೆ. ಆಗ ಭಾನುದಾಸರು ಹೇಳ್ತಾರೆ, ಅಮ್ಮ, ನಿನ್ನ ಭಕ್ತಿಯ ಪರಾಕಾಷ್ಠ ಏನು? ಒಂದು ಗುರುಭಕ್ತಿ ಅಂದರೆ ಏನು? ನನಗೋಸ್ಕರ ಸತ್ತ ಮಗುವನ್ನು ರೂಮಿನಲ್ಲಿ ಇಟ್ಟು ನನಗೆ ತೊಂದರೆ ಆಗಬಾರದು, ನನ್ನ ಸ್ಥಾನಕ್ಕೆ ತೊಂದರೆ ಆಗಬಾರದು, ನನ್ನ ಊಟಕ್ಕೆ ತೊಂದರೆ ಆಗಬಾರದು ಅನ್ನುವಂಥ ಅದ್ಭುತ ಸೇವೆಯ ಭಕ್ತಿಯಿಂದ ಮಗ ಸತ್ರು ಕೂಡ ನನ್ನ ಸೇವೆಯನ್ನು ಮಾಡಿದೆಯಲ್ಲ, ಇದು ಪಂಢರಾಪುರದ ಪಾಂಡುರಂಗನ ಕೊಟ್ಟಂಥ ವರ, ಇದು ನಿನ್ನ ಮಗು ಜೀವಂತವಾಗಿತ್ತೆ ಅಂತ ಹೇಳಿದಂಥ ಘಟನೆ ಇದೆಯಲ್ಲ, ಇದು ಇವತ್ತು ಮಹಾರಾಷ್ಟ್ರದಲ್ಲಿ ಈ ಘಟನೆ ಜನಜನಿತವಾಗಿದೆ. ಅಂಥ ಭಕ್ತಿ ನಮ್ಮಲ್ಲಿರಬೇಕು, ಅಂಥ ಭಕ್ತಿ ನಮ್ಮಲ್ಲಿರಬೇಕು. ನಾವು ದೇವರನ್ನು ಪ್ರಾರ್ಥಿಸುವುದು ಊಟಕ್ಕಾಗಿ ಅಲ್ಲ, ದುಡ್ಡು ಕೊಡು ಶ್ರೀಮಂತರನ್ನಾಗಿ ಮಾಡುವಂಥ ಅಲ್ಲ, ಶ್ರೇಷ್ಠ ವ್ಯಕ್ತಿಯನ್ನು ಮಾಡಿ ತಾಯಂದಿರು ಮಕ್ಕಳನ್ನು ಒಬ್ಬ ಒಳ್ಳೆಯ ಮನುಷ್ಯನಾಗುವುದಕ್ಕೆ ಪ್ರಯತ್ನ ಮಾಡಬೇಕು. ಈ ದೇಶಕ್ಕೆ ಆಸ್ತಿ ಆಗುವುದಕ್ಕೋಸ್ಕರ ನಮ್ಮ ಮಕ್ಕಳನ್ನು ಬೆಳೆಸಿ ಈ ಕುಂಪಳವನ್ನು ದೇಶಕ್ಕೊಂದು ಮಾದರಿಯಾದಂಥ ಕುಂಪಳ ಈ ನಾಡಿನಲ್ಲಿ ಇದೆ ಅನ್ನುವಂಥ ಒಂದು ಕಲ್ಪನೆಯನ್ನು ನೀವು ಹುಟ್ಟು ಹಾಕಿ ಅಂತ ಹೇಳಿಕೊಂಡು ಪರಿಚಯ ಇರ್ಬೋದು. ಎಲ್ಲವನ್ನು ಒಂದು ಕಲಿಸುತ್ತಿರುವಂಥ ಒಂದು ಆಧ್ಯಾತ್ಮಿಕ ಕೇಂದ್ರ ಆನೆಗೊಂದಿ ಮಹಾಸಂಸ್ಥಾನ. ಅದರ ಪರಮ ಪೂಜ್ಯರಾದಂಥ ಜಗದ್ಗುರು ಕಾಳಹಸ್ತೇಂದ್ರ ಸರಸ್ವತಿ ವಾರಿಜಾಸನೆ ಸಕಲಶಾಸ್ತ್ರ ವಿಚಾರಬುದ್ಧೆ ವಚನರತ್ನೋದ್ಭಾವೆ ಕೃತಿ ಪೌರಾಣದಾಗನ ಬುದ್ಧಿದಾಯಕಿ ಸೌರಿ ಸುರಪತಿ ಸಕಲ ಮನಿಜನ ಯೋಗಿಗಳ ಸರಸ್ವತಿಗೆ ಲಕ್ಷಿಸುವೆ. ಸಾಮಾನ್ಯವಾಗಿ ಸತ್ರಯಾಗ ಮಾಡುವಾಗ ಕೊನೆಯಲ್ಲಿ ಯಾಗದ ಪೂರ್ಣಾಹುತಿಯಲ್ಲಿ ಮಳೆ ಬರ್ತದೆ. ಅದು ಬಂದಿದೆ ಅಂತ ಹೇಳಿದ್ರೆ ಯಾಗ ಪರಿಪೂರ್ಣ ಆಯಿತು ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಭಜನಾ ಸಪ್ತಾಹಕ್ಕೆ ಕೊನೆಯ ದಿವಸ ಇಲ್ಲಿ ಮಳೆ ಬರ್ತಾ ಇದೆ ಅಂತ ಹೇಳಿದರೆ ಖಂಡಿತ ನಿಮ್ಮ ಭಕ್ತಿ, ನಿಮ್ಮ ಭಜನೆ ಆ ಭಗವಂತನಿಗೆ ಸಂದಿದೆ ಅಂತ ಹೇಳಿ ಅರ್ಥ. ತುಂಬ ಅತ್ಯಂತ ಶ್ರದ್ಧೆಯಿಂದ ಎಲ್ಲ ವಿಭಾಗದಲ್ಲೂ ಕೂಡ ನೀವು ದೇವರ ಸೇವೆಯನ್ನು ಮುಂದಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಬಾಲಕೃಷ್ಣ ಭಜನಾ ಮಂದಿರ ಹೇಗೆ ಅಂತ ಹೇಳಿದರೆ, ಈ ಭಾಗದಲ್ಲಿ ಭಕ್ತಿಯ
ಪರಿಮಳವನ್ನು, ಶ್ರದ್ಧೆಯ ಬೆಳಕನ್ನು ಬೀರುವಂತಹ ಕೇಂದ್ರ ನಮ್ಮ ಬಾಲಕೃಷ್ಣ ಭಜನಾ ಮಂದಿರ. ಕುಂಪಲದ ಕಂಪನ್ನು ಹಬ್ಬಿಸುವ ಕೇಂದ್ರವಾಗಿರ್ತಕ್ಕಂಥದ್ದು ನಮ್ಮ ಬಾಲಕೃಷ್ಣ ಭಜನಾ ಮಂದಿರ ಅಂಥೇಳಿ ನಾವು ಹೆಮ್ಮೆಯಿಂದ ಹೇಳ್ತೇವೆ. ಹಾಗೆ ಈಗಾಗಲೇ ತುಂಬ ಅದ್ಭುತವಾಗಿ ಕೆಲವು ವಿಷಯಗಳನ್ನು ನಮ್ಮ ಸತೀಶ್ ಕುಂಪಲ್ ಅವರು ಹೇಳಿದರು. ಆನಂತರ ಈಗೊಬ್ಬರು ಮಾತಾಡಿದರೂ ಕೂಡ ತುಂಬ ವಿಷಯವನ್ನು ಹೇಳಿದರು. ಆ ವಿಷಯಗಳ ಮೇಲೆ ಒಂದೆರಡು ಮಾತನ್ನು ನನ್ನ ಅನಿಸಿಕೆಯನ್ನು ಹೇಳಿ ನಾನು ಆಶೀರ್ವಚನ ಮುಗಿಸ್ತೇನೆ. ನನಗೆ 9 ಗಂಟೆ ಆಗಿದೆ, ಜಾಸ್ತಿ ಸಮಯ ತೆಕ್ಕೊಳ್ಳೋದಿಲ್ಲ. ಸತೀಶ್ ಕುಂಪಲ್ ಅವರು ಈ ಭಜನಾ ಮಂದಿರ ಬೆಳೆದು ಬಂದ ಸ್ಥಿತಿ, ಹಾಗೆ ಇಲ್ಲಿ ನಡೆಯುವಂಥ ಎಲ್ಲ ಸೇವೆಗಳನ್ನು ಅವರು ತಿಳಿಸಿದರೆ ತುಂಬ ಸಂತೋಷ ಆಯಿತು. ಇಲ್ಲಿ ಆಪ್ತರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಇದೆ. ಈ ಭಜನಾ ಮಂದಿರದ ಸಭಾಭವನದಲ್ಲಿ ಯಾವ ಕಾರ್ಯಕ್ರಮಕ್ಕೂ ಕೂಡ ನಾವು ಶುಲ್ಕವನ್ನು ತೆಗೆದುಕೊಳ್ಳುವುದಿಲ್ಲ. ಇಲ್ಲಿಯ ಶುಲ್ಕ ಅಂದರೆ ಇದು ಸ್ವಚ್ಛ ಮಾಡಿ ಹೋಗೋದು ಮಾತ್ರ ಅನ್ನುವಂಥದ್ದು ಹೇಳಿದರು. ಬಹುಶಃ ನಮ್ಮ ಕರಾವಳಿಯಲ್ಲಿ ಈ ರೀತಿ ನಿಶ್ಶುಲ್ಕದಲ್ಲಿ ನೀಡುವ ಸಭಾಭವನ ಅದು ಇದೆ ಅಂತ ಹೇಳಿದರೆ ಅದು ಕುಂಪಲದಲ್ಲಿ ಮಾತ್ರ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೇರೆ ಎಲ್ಲೂ ಕೂಡ ಈ ವ್ಯವಸ್ಥೆ ಇಲ್ಲ. ಒಂದು ಒಳ್ಳೆಯ ಆದರ್ಶವನ್ನು ಈ ಸಭಾಭವನದ ಮುಖಾಂತರ ಸಮಾಜಕ್ಕೆ ನೀವು ಕೊಟ್ಟಿದ್ದೀರ. ಹಾಗೆ ನಾವು ಆ್ಯಂಬುಲೆನ್ಸ್ ಇಟ್ಟಿದ್ದೇವೆ, ಯಾರಿಗೆ ಅವಶ್ಯಕತೆ ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿದರು. ಖಂಡಿತ ಅದು ಅಗತ್ಯವಾಗಿ ಆಗಬೇಕಾಗಿರ್ತಕ್ಕಂಥದ್ದೇ. ನಿಜವಾದ ದೇವರ ಸೇವೆ, ದೇವರ ಪೂಜೆ ಅಂತ ಹೇಳಿದರೆ ಯಾರು ಕಷ್ಟದಲ್ಲಿರ್ತಾರೋ ಅವರಿಗೆ ಸಹಾಯವನ್ನು ನಾವು ಒದಗಿಸಿದರೆ ಅದು ನಿಜವಾದ ಭಗವಂತನ ಸೇವೆ. ಹಾಗೆ ಏನಕೇನ ಪ್ರಕಾರೇಣ ಸಂತೋಷಂ ಜನಯೇತ ಪ್ರಾಜ್ಞಃ ತದೇವ ಈಶ್ವರ ಪೂಜನಂ. ಭಗವಂತನ ಪೂಜೆ ಅಂತ ಹೇಳಿದರೆ ಕಷ್ಟದಲ್ಲಿರ್ತಕ್ಕಂಥವರ ಸೇವೆ ಮಾಡುವುದೇ ನಿಜವಾದ ಈಶ್ವರ ಪೂಜೆ. ಆ ದೃಷ್ಟಿಯನ್ನು ನಮ್ಮ ಕುಂಪಲದಲ್ಲಿ ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲನೆ ಮಾಡ್ತಿದ್ದೀರಾ. ಖಂಡಿತ ಎಲ್ಲ ಸಂಘಗಳಿಗೆ ಒಂದು ಆದರ್ಶಪ್ರಾಯವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಮುಖಾಂತರ ನೀವು ಹಾಕಿ ತೋರಿಸಿದ್ದೀರಾ. ನಿಜವಾಗಿ ಹೇಗೆ ಅಂತ ಹೇಳಿದ್ರೆ, ಸಂತೋಷದಲ್ಲಿದ್ದಾಗ ಚಪ್ಪಾಳೆ ತಟ್ಟಲಿಕ್ಕೆ 100 ಕೈಗಳಿರ್ತದೆ. ಸಂತೋಷದಲ್ಲಿದ್ದಾಗ ಎತ್ತರದಲ್ಲಿರ್ತಕ್ಕಂಥವ್ರು ನೋಡಿ ಚಪ್ಪಾಳೆ ತಟ್ಟಲು 100 ಕೈಗಳಿದ್ದರೇನು ಪ್ರಯೋಜನ? ದುಃಖದಲ್ಲಿ ಕಣ್ಣೀರು ಒರೆಸುವ 1-2 ಅದು ಎಲ್ಲಕ್ಕಿಂತಲೂ ಮಿಗಿಲು. ಆ ದೃಷ್ಟಿಯಲ್ಲಿ ನಮ್ಮ ಕುಂಪಲದಲ್ಲಿ ಆ ರೀತಿ ಕಾರ್ಯಕ್ರಮವನ್ನು ನೀವು ಸಂಯೋಜಿಸಿ ಹಮ್ಮಿಕೊಂಡು ಒಳ್ಳೆಯ ಸಾರ್ಥಕ ಸೇವೆ, ನಿಜವಾದ ಭಗವಂತನ ಸೇವೆಯನ್ನು ನೀವು ಮಾಡ್ತಾ ಇದ್ದೀರ. ಹಾಗೆ ದೇಶ ಪ್ರೇಮ ಬೇಕು ಅಂತ ಹೇಳಿದರು. ದೇವರಿಗಿಂತ ದೇಶ ಒಂದು ದೃಷ್ಟಿಯಲ್ಲಿ ಅವೆರಡು ಬೇರೆ ಅಂತ ನೋಡಲೇ ಇಲ್ಲ ನಮ್ಮ ಸನಾತನ ಧರ್ಮ. ದೇಶ ಬೇರೆ, ದೇವ ಬೇರೆ ಅನ್ನುವ ಭಾವನೆ ನಮ್ಮ ಹಿಂದೂ ಧರ್ಮದಲ್ಲಿ ಇಲ್ಲೇ ಇಲ್ಲ. ಹಿಂದೂ ಧರ್ಮದ ಪ್ರತಿಯೊಂದು ಧಾರ್ಮಿಕ ಕ್ರಿಯೆ, ಪ್ರತಿ ಸಂಕಲ್ಪದಲ್ಲೂ ನಾವು ಹೇಳ್ತೇವೆ, ಕೊನೆಗೆ ಮಂತ್ರಾಕ್ಷರಲ್ಲೂ ಕೂಡ ಹೇಳ್ತೇವೆ, ರಾಷ್ಟ್ರೋಯಂ ಶೋಭರೈಧ ಬ್ರಾಹ್ಮಣಸ್ತಂತ್ರಿರ್ಭಯ ಕಾಲೇ ವರ್ಷದ ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ. ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ದೇಶ ಸುಭಿಕ್ಷವಾಗಿರಬೇಕು, ನಮ್ಮ ಜನ ಚೆನ್ನಾಗಿರಬೇಕು, ಎಲ್ಲರೂ ಮನುಷ್ಯರು ಮಾತ್ರ ಅಲ್ಲ ಪ್ರಾಣಿಗಳು ಎಲ್ಲರೂ ಕೂಡ ಸುರಕ್ಷಿತವಾಗಿ ಸುಭಿಕ್ಷೆಯಿಂದಿರಬೇಕು ಅನ್ನೋ ಚಿಂತನೆ ಇರ್ತಕ್ಕಂಥ ಏಕೈಕ ಧರ್ಮ ಈ ಭೂಮಿ ಮೇಲೆ ಇದೆ ಅಂತ ಹೇಳಿದರೆ ಅದು ಹಿಂದೂ ಧರ್ಮ ಮಾತ್ರ. ಅಂತಹ ಹಿಂದೂ ಧರ್ಮದಲ್ಲಿ ದೇವ ಬೇರೆಯಲ್ಲ, ದೇಶ ಬೇರೆಯಲ್ಲ ಅಂತಹ ಚಿಂತನೆ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥದ್ದು. ನಾನೊಬ್ಬ ಹಿಂದೂ ಅಂತ ಹೇಳಿಕೊಳ್ಳಿಕ್ಕೆ ಅತ್ಯಂತ ಹೆಮ್ಮೆ ಆಗ್ತದೆ ನನಗೆ. ಯಾಕೆ ಅಂತ ಹೇಳಿದರೆ, ಮುಕ್ತವಾಗಿ ಚಿಂತನೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಏಕೈಕ ಧರ್ಮ ಅದು. ನಮ್ಮಲ್ಲಿ ಚಿಂತನೆ ಮಾಡಲಿಕ್ಕೆ ವಿಪುಲ ಅವಕಾಶ ಇದೆ. ನಮ್ಮ ಶಾಸ್ತ್ರವೇ ನಮಗೆ ಹೇಳ್ತದೆ, ಯಾವುದನ್ನು ಕೂಡ ನೀನು ಕುರುಡಾಗಿ ಒಪ್ಪಬೇಡ, ಮೊದಲು ತಿಳಿದುಕೋ, ಅದರಲ್ಲಿ ನಿನಗೆ ಶ್ರದ್ಧೆ ಇದ್ದರೆ ಅದನ್ನು ಮುಂದುವರಿಸು. ಯದೈವ ವಿದ್ಯೆಯ ಕರೋತಿ ಶ್ರದ್ಧೆಯ ಔಪನಿಷದ ತದೈವ ವೀರ್ಯವತ್ತರಂ ಭವತಿ. ಯಾವುದನ್ನು ನೀನು ತಿಳಿದು
ಶ್ರದ್ಧೆಯಿಂದ ಮಾಡ್ತೀಯೋ ಅದು ಫಲ ಒಳ್ಳೆಯ ರೀತಿ ಕೊಡ್ತದೆ ಅನ್ನುವಂತಹ ಚಿಂತನೆ ಯಾವುದಾದ್ರೂ ಧರ್ಮದಲ್ಲಿ ಇದೆ ಅಂತ ಹೇಳಿದರೆ ಅದು ಹಿಂದೂ ಧರ್ಮದಲ್ಲಿ ಮಾತ್ರ. ಬೇರೆ ಮತಗಳು, ಧರ್ಮ ಅಲ್ಲ, ಮತಗಳಲ್ಲಿ ಅಲ್ಲಿ ಅವರ ಪ್ರಮುಖರು ಹೇಳಿರ್ತಕ್ಕಂಥದ್ದು ಅಂತಿಮ ಸತ್ಯ. ಅದಕ್ಕಿಂತ ಹೊರಗೆ ಯೋಚನೆ ಮಾಡಲಿಕ್ಕೆ ಅವರಿಗೆ ಅವಕಾಶವೇ ಇಲ್ಲ. ಹಾಗಾಗಿ ಅವು ಎಲ್ಲಕ್ಕಿಂತ ವಿಶಿಷ್ಟವಾಗಿ ಚಿಂತನೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಹಿಂದೂ ಧರ್ಮ. ಆದ್ದರಿಂದಲೇ ಇಲ್ಲಿ ಬೌದ್ಧ ಧರ್ಮ, ಬೌದ್ಧನ ಚಿಂತನೆಗಳು ಬಂತು, ಮಹಾವೀರನ ಚಿಂತನೆಗಳು ಬಂತು, ಸಿಖ್ಖರು ಬಂದರು, ಎಲ್ಲರೂ ಬರಲಿಕ್ಕೆ ಸಾಧ್ಯವಾಯಿತು. ಇಲ್ಲದೇ ಇದ್ದರೆ ಆ ರೀತಿ ಕೊನೆ ವಾಕ್ಯ ಈ ಪ್ರವಾದಿ ಹೇಳಿದ್ದಾನೆ ಅನ್ನುವ ರೀತಿಯಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಹೇಳಿದರೆ ಇವತ್ತು ಬೌದ್ಧರು ಇರ್ತಿರಲಿಲ್ಲ, ಜೈನರು ಇರ್ತಿರಲಿಲ್ಲ, ಯಾವ ರೀತಿ ಬಸವ ತತ್ವಗಳು ಯಾವುದೂ ಕೂಡ ಇರ್ತಿರಲಿಲ್ಲ. ಅವು ಎಲ್ಲಕ್ಕೂ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ, ಎಲ್ಲರೂ ಒಟ್ಟ ಬಾಳುವ ವಿವಿಧದಲ್ಲಿ ಏಕತೆಯನ್ನು ಕಂಡುಕೊಟ್ಟಿರ್ತಕ್ಕಂಥ ಏಕೈಕ ಧರ್ಮ ಅದು ಇದ್ದರೆ ಅದು ಸನಾತನ ಧರ್ಮ. ಹಾಗಾಗಿ ಇದರಲ್ಲಿ ಎಲ್ಲದಕ್ಕೂ ಮುಕ್ತ ಚಿಂತನೆಗೆ ಅವಕಾಶ ಇದೆ. ಆ ಅವಕಾಶ ನಮ್ಮನ್ನು ಇಲ್ಲಿವರೆಗೆ ಉಳಿಸಿಕೊಂಡು ಬಂದಿದೆ, ಇನ್ನು ಮುಂದೆ ಕೂಡ ಅದು ಉಳಿಸ್ಕೊಂಡು ಹೋಗ್ತದೆ ಅಂತೇಳಿ ನನಗೆ ನಂಬಿಕೆ ಇದೆ. ಅಂತಹ ವಿಶಿಷ್ಟ ಧರ್ಮದ ವಾರಸುದಾರರು ನಾವೆಲ್ಲ ಇದ್ದೇವೆ. ಮತ್ತು ಜಾತಿ ಪದ್ಧತಿ ಖಂಡಿತ ಒಂದು ಅರ್ಥದಲ್ಲಿ ಬೇಡ, ಒಂದು ಅರ್ಥದಲ್ಲಿ ಅದಿದ್ದರೆ ಮಾತ್ರ ಸಮಾಜ ಗಟ್ಟಿಯಾಗಿರ್ತಕ್ಕಂಥದ್ದು. ಒಂದು ತೋಟ ಅಂತ ಹೇಳಿದರೆ ಒಂದೇ ರೀತಿ ಹೂವು ಇರಬಾರ್ದು, ವೈವಿಧ್ಯತೆ ಬೇಕು. ಎಲ್ಲ ರೀತಿ ಹೂವಿದ್ರಾಗ ಮಾತ್ರ ಅದು ತೋಟ ಅಂತ, ವನ ಅಂತ ಹೇಳಲಿಕ್ಕೆ ಸಾಧ್ಯ. ಜಾತಿ ಇರಲಿ, ಜಾತಿ ಸಂಪ್ರದಾಯ ಏನೇ ಇದ್ರೂ ಅದು ಮನೆ ಒಳಗೆ ಮಾತ್ರ. ಮನೆಯ ಕಾಂಪೌಂಡಿಂದ ನಾವು ಹೊರಗೆ ಕಾಲಿಟ್ಟರೆ ನಾವು ಹಿಂದೂ ಅನ್ನುವ ಭಾವನೆ ನಮ್ಮಲ್ಲಿ ಜಾಗೃತ ಆದದ್ದೇ ಆದರೆ ಖಂಡಿತ ಯಾರೂ ಕೂಡ ನಮ್ಮನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಮನೆಯೊಳಗೆ ನಮ್ಮ ಕಾಂಪೌಂಡಿನ ಒಳಗೆ ನಮ್ಮ ಸಂಪ್ರದಾಯ, ಕಾಂಪೌಂಡಿನ ಹೊರಗೆ ಬಂದರೆ ನಾವು ಹಿಂದೂ, ದೇಶದ ದೃಷ್ಟಿಯಲ್ಲಿ ನಾವು ಭಾರತೀಯರು ಅನ್ನುವ ಚಿಂತನೆ ನಮ್ಮಲ್ಲಿ ಜಾಗೃತವಾಗಬೇಕು. ಹಾಗೆ ನಾವು ನಮ್ಮ ನಡತೆಯನ್ನು ರೂಪಿಸಿಕೊಳ್ಳಬೇಕು. ಒಂದು ಹಿಂದೂ ಧರ್ಮದ ವೈಶಿಷ್ಟ್ಯ, ಎಲ್ಲಿ ಮಾನವ ಧರ್ಮದ ವೈಶಿಷ್ಟ್ಯ ಅಂತ ಹೇಳಿದ್ರೆ ಇಲ್ಲಿ ಯಾರೂ ಸಮಾನರಲ್ಲ, ಎಲ್ಲರೂ ವೈವಿಧ್ಯತೆಯಲ್ಲಿ ಕೂಡಿರ್ತಕ್ಕಂಥದ್ದು, ಯಾರೂ ಸಮಾನರಲ್ಲ. ಹಾಗೆ ಹೇಗೆ ಅಂತ ಹೇಳಿದರೆ ವೈವಿಧ್ಯತೆ ನಮ್ಮ ಬದುಕು ಕೆಳ ಸ್ತರಗಳು ಇದ್ದೇ ಇದೆ. ಎಲ್ಲದಕ್ಕೂ ಒಂದು ವೈಶಿಷ್ಟ್ಯತೆಯನ್ನು ಭಗವಂತ ರೂಪಿಸಿದ್ದಾನೆ. ಎಲ್ಲದಕ್ಕೂ ಒಂದು ವೈಶಿಷ್ಟ್ಯವನ್ನು ಭಗವಂತ ಹೇಗೆ ಕೊಟ್ಟಿದ್ದ ಅಂತ ಹೇಳಿದರೆ ನಾವು ಪ್ರಕೃತಿಯನ್ನು ನೋಡೋದಕ್ಕೆ ಗೊತ್ತಾಗ್ತದೆ. ಪ್ರಕೃತಿಯಲ್ಲಿ ಎತ್ತರದ ತೆಂಗಿನ ಮರವೂ ಇದೆ, ಚಿಕ್ಕ ಹೂವಿನ ಗಿಡವೂ ಇದೆ. ಪ್ರಕೃತಿಯಲ್ಲಿ ಎತ್ತರದ ತೆಂಗಿನ ಮರ ಇದೆ, ಚಿಕ್ಕ ಹೂವಿನ ಗಿಡವೂ ಇದೆ. ತೆಂಗಿನ ಮರ ಎತ್ತರಕ್ಕೆ ಹೋಗಿದೆ ಅಂತ ಹೇಳಿದರೆ ಅದು ಶ್ರೇಷ್ಠ ಅಲ್ಲ, ಹೂವಿನ ಗಿಡ ಚಿಕ್ಕದೇ ಇದೆ ಅಂತ ಹೇಳಿದರೆ ಅದು ಕನಿಷ್ಠವಲ್ಲ. ಆದರೆ ಅವುಗಳ ಒಂದು ಸಮಯ ಬಂದಾಗ, ಅವುಗಳ ಒಂದು ಪ್ರತಿಭೆ ಆವರಣ ಹೊರಗೆ ಬಂದಾಗ ಮಾತ್ರ ಅವುಗಳ ಒಂದು ಸಾಮರ್ಥ್ಯ ನಮಗೆ ಗೊತ್ತಾಗ್ತದೆ. ಎತ್ತರಕ್ಕೆ ಬೆಳೆದ ತೆಂಗಿನ ಮರದ ಕಾಯಿ ನಾವು ದೇವರ ಪಾದಕ್ಕೆ ಇಡ್ತೇವೆ, ಕೆಳಗೆ ಬಿಟ್ಟಿರ್ತಕ್ಕಂತಹ ಹೂವಿನ ಗಿಡದ ಹೂ ದೇವರ ಶಿರಕ್ಕೆ ಏರ್ತದೆ. ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂಥ ವೈವಿಧ್ಯತೆ ಎಲ್ಲರೂ ಭಗವಂತನ ಸೃಷ್ಟಿ ಅನ್ನುವ ದೃಷ್ಟಿಯಲ್ಲಿ ನಾವು ಇಟ್ಟುಕೊಂಡು ಮುನ್ನಡೆದಾಗ ಅದು ಸಾರ್ಥಕತೆ ಬರ್ತದೆ. ಹಾಗೆ ನಾವು ನಮ್ಮ ಧರ್ಮ, ನಮ್ಮ ಸಂಪ್ರದಾಯ, ನಮ್ಮ ಆಚಾರ ವಿಚಾರಗಳನ್ನು ನಮ್ಮೊಳಗೆ ನಾವು ಬೆಳೆಸಿಕೊಳ್ಳುತ್ತಾ ಒಟ್ಟೊಟ್ಟಿಗೆ ಇನ್ನೊಂದು ಸಂಪ್ರದಾಯವನ್ನು ಗೌರವಿಸ್ತಾ ಮುನ್ನಡಿಬೇಕು. ಹಾಗೆ ಭಗವಂತನ ಅನುಗ್ರಹ ನಿಮ್ಮೆಲ್ಲರ ಕಾರ್ಯಕ್ರಮಕ್ಕೆ ನಿರಂತರವಾಗಿರಲಿ. ಅನೇಕ ಜನ ಮಾತಾಡಲಿಕ್ಕಿದ್ದವರೆಲ್ಲ ಸಮಯ ಕೊಟ್ಟಿದ್ದಾರೆ. ಈಗಾಗಲೇ 9:10 ಆಯಿತು. ಇಷ್ಟು ದಿನದಿಂದ ಕಳೆದ 7 ದಿನಗಳಿಂದ ಅತ್ಯಂತ ನೀವು ಶ್ರದ್ಧೆಯಿಂದ ನೀವು ಸೇವೆಯನ್ನು ಮಾಡಿದ್ದೀರಾ. ಒಂದು ಸಂತೋಷ ಅಂತ ಹೇಳಿದರೆ ಮಕ್ಕಳು ಕೂಡ ಈ ಸಮಯದಲ್ಲಿ ಇಲ್ಲಿ ಇದ್ದಾರೆ. ನಮ್ಮ ಹಿಂದೂ ಧರ್ಮ ಬಡವಾಗ್ತಿದೆ, ಸಂಸ್ಕೃತಿ ಬಡವಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಈ ಒಂದು ಸಭೆ ಅದಕ್ಕೆ ವಿರುದ್ಧವಾಗಿ ಹಿಂದೂ ಧರ್ಮದ ಈ ಕ್ರಾಂತಿ ಆಗ್ತದೆ, ಮಕ್ಕಳು ಕೂಡ ಬರ್ತಾ ಇದ್ದಾರೆ, ಯುವಕರು ಕೂಡ ಬರ್ತಾ ಇದ್ದಾರೆ, ಇದು ಬಲ ಆಗ್ತದೆ ಅನ್ನೋದಕ್ಕೆ ಒಂದು ಅಪರೂಪದ ಉದಾಹರಣೆಯಾಗಿ ಈ ಸಭೆ ಇದೆ. ಇದು ನಿರಂತರವಾಗಿ ಬೆಳೀಲಿ. ಹಾಗೆ ನಮ್ಮ ಸತೀಶ್ ಕುಂಪಲ್ ಅವರು ಒಂದು ಉತ್ತಮ ರೀತಿ ಬದುಕಿನಲ್ಲಿ ಅವರು ಬೆಳೀಬೇಕು. ಯಾಕೆ ಹೇಳಿದರೆ
ಅವರು ಕೇವಲ ರಾಜಕಾರಣಿ ಅಲ್ಲ, ಧರ್ಮದ ಪ್ರಕಾರ ನಡೆಯುವಂಥ ಅವರ ರಾಜಕಾರಣಿ. ಆ ರೀತಿ ಆಗಿರ್ತಕ್ಕಂಥವರು ನಮ್ಮ ಸಮಾಜದಲ್ಲಿ ಹೆಚ್ಚು ಹೆಚ್ಚು ಬಂದಾಗ ಸನಾತನ ಧರ್ಮ ಇಲ್ಲಿ ನಿರಂತರವಾಗಿ ಉಳಿಲಿಕ್ಕೆ ಸಾಧ್ಯ. ಆ ದೃಷ್ಟಿಯಲ್ಲಿ ಭಗವಂತನ ಕೃಪೆ ಅವರ ಮೇಲೆ ಇರಲಿ, ಅವರೆಲ್ಲ ಯೋಜನೆಗಳಿಗೆ ಕೂಡ ಅನುಗ್ರಹ ಮಾಡಲಿ ಅಂಥೇಳಿ ಮತ್ತೊಮ್ಮೆ ದೇವರನ್ನ ಪ್ರಾರ್ಥಿಸಿ ಬಂದಿರತಕ್ಕಂಥ ನಿಮ್ಮನ್ನೆಲ್ಲ ಹರಿಸುತ್ತಾ, ನಾನು ಆಗ ಒಂದು ಮಾತು ಹೇಳುವಾಗ ಒಂದು ಮಾತು ನಾನು ಅರ್ಧಕ್ಕೆ ನಿಲ್ಲಿಸಿದೆ. ಯಾರೂ ಸಮಾನರಲ್ಲ, ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ ಅನ್ನುವ ಕೊನೆ ವಾಕ್ಯ ಹೇಳುವಾಗ ನನಗೆ ನೆನಪಾಗಲಿಲ್ಲ, ಹಾಗಾಗಿ ಅದು ಅರ್ಧಕ್ಕೆ ನಿಂತು. ಜಗತ್ತಿನಲ್ಲಿ ಯಾರೂ ಸಮಾನರಲ್ಲ, ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಎಲ್ಲರೂ ಅವರದ್ದೇ ಆಗಿರ್ತಕ್ಕಂಥ ವೈಶಿಷ್ಟ್ಯವನ್ನು ಹೊಂದಿರತಕ್ಕಂಥವರು. ಹಾಗಾಗಿ ಎಲ್ಲರ ವೈಶಿಷ್ಟ್ಯವನ್ನು ಗುರುತಿಸಿ ಗೌರವಿಸಿದರೆ ನಮಗೆ ಯಾವ ಬೆಳವಣಿಗೆ, ಯಾವ ಕೊರತೆಯೂ ಆಗುವುದಿಲ್ಲ. ಆ ದೃಷ್ಟಿಯಲ್ಲಿ ಭಗವಂತ ಅವರ ವೈಶಿಷ್ಟ್ಯವನ್ನು ಗುರುತಿಸುವಂಥ ಗೌರವಿಸುವಂಥ ಶಕ್ತಿಯನ್ನು ಕೊಡಲಿ ಅಂಥೇಳಿ ಮತ್ತೊಮ್ಮೆ ಭಗವಂತನನ್ನು ಪ್ರಾರ್ಥಿಸಿ ಬಂದಿರತಕ್ಕಂಥ ನಿಮ್ಮನ್ನೆಲ್ಲ ಹರಿಸುತ್ತಾ ನಾವು ವಿರಮಿಸುತ್ತೇವೆ. ತಸ್ತು ಬ್ರಹ್ಮಾರ್ಪಣಮಸ್ತು. ಕೊಂಡು ಬಾಲಕೃಷ್ಣ ಮಂದಿರದ 25 ವರ್ಷಗಳ ಅವಧಿಯಲ್ಲಿ ಯಾವ ರೀತಿ ಕಾರ್ಯಕ್ರಮ ಹಾಕಿಕೊಂಡು ಬಂದಿದ್ದಾರೆ ಅಂತ ಹೇಳಿದರೆ, ನಿಜವಾಗಿ ಹೇಳಬೇಕಾಗ್ತದೆ, ಸತೀಶ್ ಕುಂಪಲ್ರವರ ಅವರ ಅಧಿಕಾರದಲ್ಲಿ ಇರಲಿ, ಇಲ್ಲಿಯ ಪದಾಧಿಕಾರಿ ಆಗಿರಲಿ ಅಥವಾ ಪದಾಧಿಕಾರಿ ಇಲ್ಲದಿದ್ದ ಸಂದರ್ಭದಲ್ಲಿ ಕೂಡ ಒಳ್ಳೆಯ ರೀತಿಯ ಒಂದು ಆಡಳಿತ ನಡೆಸಿಕೊಂಡು ಸಾರ್ವಜನಿಕರಲ್ಲಿ ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡು ಈ ಪರಿಸರದಲ್ಲಿ ಬಾಲಕೃಷ್ಣ ಭಜನಾ ಮಂದಿರ ಸ್ಥಾಪನೆ ಮಾಡಿಕೊಂಡು ಈ ಪರಿಸರದ ಜನರಿಗೆ ಧಾರ್ಮಿಕ ಪ್ರಜ್ಞೆಯನ್ನು ಉಂಟು ಮಾಡಿದಂಥ ಒಂದು ಕೀರ್ತಿ ಸತೀಶ್ ಕುಂಪಲ್ ಮತ್ತು ಅವರ ಸಹಪಾಠಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಪರಿಸರದಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಉಂಟು ಮಾಡುವುದರ ಜೊತೆಗೆ ಸಾಮಾಜಿಕವಾಗಿ ಸಮಾಜದಲ್ಲಿ ಜನ ಕಷ್ಟದ ಬಿದ್ದಾಗ ಅವರಿಗೆ ಸ್ಪಂದಿಸುವಂಥ ಕೆಲಸಗಳನ್ನು ಕೂಡ ಸತೀಶ್ ಕುಂಪಲ್ರವರ ನೇತೃತ್ವದಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಕಳೆದ 2 ವರ್ಷಗಳಿಂದ ಕೊರೋನಾ ಮಹಾಮಾರಿಯಾದಂಥ ರೋಗ ಬಂದಂಥ ಸಂದರ್ಭದಲ್ಲಿ ಕೂಡ ಬಾಲಕೃಷ್ಣ ಭಜನಾ ಮಂದಿರದ ಕಾರ್ಯಕರ್ತರು ಒಟ್ಟಾಗಿ ಈ ಪರಿಸರದ ಜನರಿಗೆ ಬೇಕಾದಂಥ ಸವಲತ್ತುಗಳನ್ನು ಒದಗಿಸುವಲ್ಲಿ ಕೂಡ ಮತ್ತು ಆರೋಗ್ಯದ ದೃಷ್ಟಿಯಲ್ಲಿ ಬೇಕಾದಂಥ ಸವಲತ್ತು ಕೂಡ ಒದಗಿಸುವಲ್ಲಿ ಕಾರ್ಯಕ್ರಮ ಹಾಕಿಕೊಂಡು ಒಳ್ಳೆಯ ಕೆಲಸಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ಬಾಲಕೃಷ್ಣ ಭಜನಾ ಮಂದಿರದಲ್ಲಿ ಈ ಪರಿಸರದ ಪ್ರತಿಯೊಂದು ಮಹಿಳೆಯರು ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಿಕೊಂಡು ಪ್ರತಿದಿನ ಕಳೆದ 7 ದಿವಸಗಳಿಂದ ಇಲ್ಲಿ ಭಜನಾ ಮಂದಿರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ತನ್ನ ಸಮಸ್ಯೆಗಳು ಏನಿದ್ರೂ ಅದನ್ನು ಬದಿಗಿಟ್ಟು 7 ದಿವಸ ಕೂಡ ಈ ಮಹಿಳೆಯರು ಭಾಳೊಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ನಿರ್ವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಈ ಮಹಿಳೆಯರ ಯಾವ ರೀತಿ ತಮ್ಮ ಮಕ್ಕಳಿಗೆ ಧಾರ್ಮಿಕ ಪ್ರಜ್ಞೆ ಬರುವ ರೀತಿಯಲ್ಲಿ ಕೆಲಸ ಮಾಡಬೇಕಾ, ಸಾಮಾಜಿಕ ಸಂಸ್ಕೃತಿಯ ಬಗ್ಗೆ ಮಹಿಳೆಯರು ತಮ್ಮ ಮಕ್ಕಳಿಗೆ ತಿಳಿಸಿಕೊಟ್ಟಲ್ಲಿ ಖಂಡಿತವಾಗಿಯೂ ತಮ್ಮ ಮಕ್ಕಳು ಯಾವತ್ತೂ ಅಡ್ಡದಾರಿಗೆ ಹೋಗಲಿಕ್ಕೆ ಅವಕಾಶವೇ ಆಗುವುದಿಲ್ಲ. ಮಹಿಳೆಯರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ, ನಮ್ಮ ಮಕ್ಕಳು ಒಳ್ಳೆಯದಾಗಬೇಕು, ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೆಯ ದಾರಿಗೆ ಹೋಗಬೇಕು, ಯಾವುದೇ ಕೆಟ್ಟ ಚಟಗಳಿಗೆ ಬಲಿಯಾಗದಂತೆ ನೋಡುವಂಥ ಕಾರ್ಯಕ್ರಮ ನಿಮ್ಮ ಮನಸ್ಸಲ್ಲಿದ್ದರೆ, ಅದು ಅವರು ಒಳ್ಳೆಯದಾಗಿ ಇರಬೇಕು ಅಂತ ಮನಸ್ಸಲ್ಲಿದ್ದರೆ ದಯವಿಟ್ಟು ತಮ್ಮ ಮಕ್ಕಳಿಗೆ ಸಂಸ್ಕೃತಿಯ ಬಗ್ಗೆ, ಇಲ್ಲಿ ಸಂಸ್ಕಾರದ ಬಗ್ಗೆ ತಿಳಿ ಹೇಳಿ ಚಿಕ್ಕಂದಿನಿಂದಲೇ ಮಕ್ಕಳನ್ನು ಬೆಳೆಸುವಂಥ ವ್ಯವಸ್ಥೆ ಮಾಡಿ ಯಾವುದೇ ಸಂದರ್ಭದಲ್ಲಿ ಕೂಡ ತಮ್ಮ ಮಕ್ಕಳು ಕೆಟ್ಟ ಚಟಗಳಿಗೆ ಬಲಿಯಾಗದಂತೆ ನೋಡಿಕೊಂಡು ಪರಿಸರದಲ್ಲಿ ಇತರರೊಂದಿಗೆ ಅನೇಕ ಜಾತಿ ಸಮಾಜದಲ್ಲಿ ಇದೆ. ಹಿಂದೂ ಸಮಾಜದಲ್ಲಿ ಅನೇಕ ಜಾತಿಗಳಿದೆ, ಸುಮಾರು 164 ಜಾತಿಗಳು ನಮ್ಮ ಜಿಲ್ಲೆಯಲ್ಲಿದೆ. ಎಲ್ಲರನ್ನೂ ಕೂಡ ಆ ಜಾತಿ ಈ ಜಾತಿ ಅಥವಾ ಇನ್ನೊಂದು ಜಾತಿ ಇನ್ನೊಂದು ಜಾತಿ ಅಂತ ತಿಳ್ಕೊಳ್ಳದೆ ನಾವು ಪ್ರತಿಯೊಂದು ನೆರೆಕೆರೆಯವರನ್ನು ಕೂಡ ಪ್ರೀತಿಸುವಲ್ಲಿ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಎಂಬ ಭಾವನೆ ಬರುವ ರೀತಿಯಲ್ಲಿ ತಮ್ಮ ಮಕ್ಕಳಿಗೆ ಆ ಸಂಸ್ಕೃತಿಯನ್ನು ಕಳಿಸಿಕೊಟ್ಟು ಮುಂದಿನ ದಿನಗಳಲ್ಲಿ ತಮ್ಮ ಮಕ್ಕಳು ಕೂಡ ಒಳ್ಳೆಯ ಪ್ರಜ್ಞಾವಂತರಾಗಿ ಸಂಸ್ಕೃತಿಯ ಬಗ್ಗೆ ಸಂಸ್ಕಾರದ ಬಗ್ಗೆ ತಿಳ್ಕೊಳ್ಳುವಂಥ ವ್ಯವಸ್ಥೆ ಆಗಲಿ. ಆ ಮೂಲಕ ಈ ಬಾಲಕೃಷ್ಣ ಭಜನಾ ಮಂದಿರ ಇನ್ನಷ್ಟು ಕೆಲಸ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ. ವಂದನೆಗಳು. ಇದೀಗ ವೇದಿಕೆಯಲ್ಲಿ ಪ್ರಣವ ಸೌಹಾರ್ದ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿರುವಂಥ ನಮ್ಮ ಪೈ ಇದ್ದಾರೆ. ಅವರು ತಮ್ಮ ಅನಿಸಿಕೆಯನ್ನು, ಪ್ರಶಾಂತ್ ಪೈ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. ಭಜನೆ ಇದ್ದಲ್ಲಿ ವಿಭಜನೆ ಇರುವುದಿಲ್ಲಂತೆ. ಕಲಿಯುಗದಲ್ಲಿ ಹರಿನಾಮವೆಂದರೆ ಕುಲಕೋಟಿಗಳು ಉದ್ಧರಿಸುವಂತ ಹೇಳಿದ್ದಾರೆ. ನಾವು ದೇವರನ್ನು ಒಲಿಸುವಂಥ ಸುಲಭವಾದ ಸಾಧನ ಅಂದರೆ ಭಜನೆ ಅಂತೆ. ಯಜ್ಞ ಯಾಗ ಇದು ಮಾಡಬೇಕಾಗಿಲ್ಲ, ಕೇವಲ ಭಕ್ತಿಯಿಂದ ನಿಷ್ಕಲ್ಮಶವಾಗಿ ಹರಿನಾಮ ಸಂಕೀರ್ತನೆಯನ್ನು ಮಾಡಿದರೆ ಆ ದೇವರು ಪ್ರಸನ್ನನಾಗ್ತಾನಂತೆ. ಇಲ್ಲಿಗೆ ನಾನು ಪ್ರಥಮವಾಗಿ ಬರ್ತಾ ಇದ್ದೇನೆ. ಸತೀಶಣ್ಣ ಯಾವಾಗಲೂ ಹೇಳಲಿಕ್ಕುಂಟು ನಮ್ಮ ಮಂದಿರಕ್ಕೊಮ್ಮೆ ಬನ್ನಿ ಅಂತ. ಬರಬೇಕಿದ್ರೆ ಬಹಳಷ್ಟು ಆಶ್ಚರ್ಯ ಆಯಿತು, ಬಹಳಷ್ಟು ಸಂತೋಷ ಆಯಿತು.
ನೂರಾರು ಜನರು, ಮಹಿಳೆಯರು, ಮಕ್ಕಳು, ಅಬಾಲವೃದ್ಧ ಸ್ತ್ರೀ ಪುರುಷರು ಇಲ್ಲಿ ಸೇರಿ ಈ ಭಜನಾ ಕಾರ್ಯಕ್ರಮ, ಈ ಸಂಭ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲ ಮನೋಷಧಂ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅಂತ ಒಂದು ಸುಭಾಷಿತ ಇದೆ. ಒಂದು ಮಂತ್ರ ಆಗದಿದ್ದರೆ ಎಲ್ಲ ಔಷಧಗಳು ಸೇರಿದೆ, ಎಲ್ಲ ಅಕ್ಷರಗಳು ಸೇರಿದರೆ ಮಾತ್ರ ಅದೊಂದು ಮಂತ್ರ ಆಗ್ತದೆ. ಎಲ್ಲ ರೀತಿಯ ಗಿಡಮೂಲಿಕೆಗಳು ಸೇರಿದರೆ ಮಾತ್ರ ಅದೊಂದು ಔಷಧ ಆಗ್ತದೆ. ಅದೇ ರೀತಿ ಒಂದು ಒಳ್ಳೆಯ ಸತ್ಸಂಗ, ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಿದ್ರೆ ಎಲ್ಲ ವ್ಯಕ್ತಿಗಳನ್ನು ಸೇರಿಸಿದರೆ ಮಾತ್ರ ಆ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ಹೇಳಿದ್ದಾರೆ ಯೋಜಕಸ್ತತ್ರ ದುರ್ಲಭ ಅಂತ, ಯೋಜನೆ ಮಾಡುವ ವ್ಯಕ್ತಿಗಳು ವಿರಳ ಅಂತ. ಆದರೆ ಇಲ್ಲಿ ಸತೀಶ್ ಕುಂಪಲ ಮತ್ತು ಅವರ ಸಂಗಡಿಗರ ನೇತೃತ್ವದಲ್ಲಿ ಒಳ್ಳೆಯ ರೀತಿಯ ಯೋಜನೆ ಮಾಡಿದ್ದಾರೆ. ಪ್ರತಿಯಲ್ಲಿ ವ್ಯಕ್ತಿಯಲ್ಲಿ ಇರುವಂಥ ಸಾಮರ್ಥ್ಯವನ್ನು, ಅವರ ಒಂದು ಪ್ರತಿಭೆಯನ್ನು, ಅವರ ಒಂದು ಕೌಶಲ್ಯವನ್ನು ಗುರುತಿಸಿ ಇವತ್ತು ವೇದಿಕೆಯಲ್ಲಿ ಕಾರ್ಯಕರ್ತರನ್ನು ನಾವು ನೋಡ್ತಾ ಇದ್ದೇವೆ. ಯಾಕೆಂದರೆ ಕೆಲವು ಸಂಘಟನೆಗಳಿಗೆ ವ್ಯಕ್ತಿಯ ಮುಖ್ಯ ಇರ್ತದೆ, ಆದರೆ ಇಲ್ಲಿ ವ್ಯಕ್ತಿಗಿಂತ ಮಂದಿರ ಮುಖ್ಯ, ಮಂದಿರ ಮುಖ್ಯ ದೇಶ ಮುಖ್ಯ ಎಂಬ ಒಂದು ಸತ್ಯವನ್ನು ಸಾರುವಂಥ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆದಿದೆ. ಉದಾಹರಣೆ, ಇಲ್ಲಿ ಬಹಳಷ್ಟು ದೇವದುರ್ಲಭ ಕಾರ್ಯಕರ್ತರಿದ್ದೇವೆ. ದೇವರಿಗೂ ಸಿಗದಂಥ ಕಾರ್ಯಕರ್ತರು ಇವತ್ತು ಶ್ರೀ ಬಾಲಕೃಷ್ಣ ಮಂದಿರ ಕುಂಪಲದಲ್ಲಿದೆ. ಸತೀಶ್ ಕುಂಪಲರು ನಮ್ಮ ತುಂಬ ಆತ್ಮೀಯ ಒಂದು ಮಿತ್ರರು ಕೂಡ. ಬಹಳಷ್ಟು ವರ್ಷಗಳಿಂದ ನಾವೆಲ್ಲ ಹೊಂದಿದೆ. ಅವರಲ್ಲೂ ಕೂಡ ಕದಿಯಲಾರದ ಕೆಲವು ಸಂಪತ್ತಿದೆ. ನಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು. ನಾವೆಲ್ಲ ಬೆಳೆಸ್ಕೊಳ್ಳೋದು ಯಾವುದಂತ ಹೇಳಿದರೆ ಆಸ್ತಿ ಅಂತಸ್ತಲ್ಲಂತೆ, ಕದಿಯಲಾರದ ಸಂಪತ್ತನ್ನು ನಾವು ಬೆಳೆಸ್ಕೊಳ್ಳೋದು. ಶೀಲಂ ಶೌರ್ಯಂ ಅನಾಲಸ್ಯಂ ಪಾಂಡಿತ್ಯಂ ಅಚೋರ ಹರಿಣಿಯಾನಿ ಪಂಚಾಯತಾನಿ ಅಕ್ಷಯೋ ನಿಧಿ ಅಂತ ಹೇಳಿದ್ದಾರೆ. ಒಳ್ಳೆಯ ಗುಣ ಇರಬೇಕಂತೆ ಮನುಷ್ಯರಲ್ಲಿ, ಅದು ಯಾರಿಂದರೂ ಕದೀಲಿಕ್ಕಾಗೋದಿಲ್ಲ. ಅದೇ ರೀತಿ ನಮ್ಮಲ್ಲಿ ಧೈರ್ಯ ಇರಬೇಕು. ಈ ಸಪ್ತಾಹ ಮಾಡಬೇಕಿದ್ರೆ ಹೆದರಿ ಕೂತರೆ ಸಪ್ತಾಹ ಮಾಡಲಿಕ್ಕೆ ಆಗೋದಿಲ್ಲ. ಇದೊಂದು ಧೈರ್ಯ, ಇದೊಂದು ಚಾಲೆಂಜ್, ಎಲ್ಲ ರೀತಿಯ ಚಾಲೆಂಜ್. ಅದು ಈಗ ಈ ಪ್ರಸ್ತುತ ಈ ಒಂದು ಸಂದರ್ಭದಲ್ಲಿ ಉಳ್ಳಾಲದಂತಹ ಈ ಒಂದು ಪ್ರದೇಶದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಅಷ್ಟೇ ದಿಟ್ಟ ಒಂದು ಎದೆಗಾರಿಕೆ ಅವರಲ್ಲಿದೆ. ಶೀಲಂ ಶೌರ್ಯಂ ಅನಾಲಸ್ಯ, ವ್ಯಕ್ತಿಗಳಲ್ಲಿ ಯಾವಾಗಲೂ ಆಲಸ್ಯ ಇರಬಾರ್ದು. ನಾವು ಆಲಸ್ಯ ಇದ್ದರೆ ಸೋಮಾರಿಗಳಾಗ್ತೇವೆ. ನಮ್ಮಲ್ಲಿ ಚುರುಕ್ತನ ಇರಬೇಕು. ಆ ಚುರುಕ್ತನ ಈ ಎಲ್ಲ ಕಾರ್ಯಕರ್ತರಲ್ಲಿ ನಾನು ಗಮನಿಸಿದ್ದೇನೆ. ಅದೇ ರೀತಿ ಪಾಂಡಿತ್ಯ, ಒಳ್ಳೆಯ ರೀತಿಯ ಒಂದು ಜ್ಞಾನ ಇರಬೇಕು. ಆ ಜ್ಞಾನ ಇವತ್ತು ಆಗಾಗಲೇ ಹರಿಕೃಷ್ಣ ಬಂಟ್ವಾಳರು ಸ್ವಾಮೀಜಿಯವರು ಬಹಳಷ್ಟು ತಮಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಆ ಮಕ್ಕಳಿಗೆ ಒಳ್ಳೆಯ ಒಂದು ಜ್ಞಾನವನ್ನು, ಸದ್ಬುದ್ಧಿಯನ್ನು ಕರುಣಿಸಬೇಕು. ಅದರ ಜೊತೆಗೆ ಕೊನೆಯದು ಮಿತ್ರ ಸಂಗ್ರಹ. ಅಂದರೆ ದ ಫೌಂಡೇಶನ್ ಆಫ್ ಫ್ರೆಂಡ್ಶಿಪ್ ಆಫ್ ದೋಸ್ ವಿ ಸರ್ವ್ ಇಸ್ ದಿ ಫೌಂಡೇಶನ್ ಆಫ್ ಸಕ್ಸಸ್ ಅಂತ ಹೇಳ್ತೇವೆ. ಅಂದರೆ ಫ್ರೆಂಡ್ಶಿಪ್ ಈಸ್ ಮೋರ್ ದೆನ್ ರಿಲೇಷನ್ಶಿಪ್ ಅಂತ ಹೇಳ್ತೇವೆ. ಇಲ್ಲಿ ಯಾವುದೇ ವ್ಯಕ್ತಿಯ ನಾವು ಜಾತಿಯನ್ನು ಕೇಳೋದಿಲ್ಲ, ಅಂತಸ್ತನ್ನು ಕೇಳೋದಿಲ್ಲ. ಜಾತಿ ಮತ ಪಂಥ ಪಕ್ಷವನ್ನು ಮೀರಿ ಆ ಒಂದು ಆತ್ಮೀಯ ಗೆಳೆಯನೆಂಬ ಭಾವನೆ ನಮ್ಮಲ್ಲಿದೆ. ಆದ್ದರಿಂದ ಮಿತ್ರ ಸಂಗ್ರಹದ ಮುಖಾಂತರ ಈ ಎಲ್ಲ 6 ಗುಣಗಳನ್ನು ಒಳಗೊಂಡ ನಮ್ಮ ಸತೀಶ್ ಕುಂಪಲ್ರ ಅವರ ಸಂಪೂರ್ಣ ತಂಡಕ್ಕೆ ಈ ಒಂದು ದೇವರು ಕೃಷ್ಣ ಪರಮಾತ್ಮ ಅನುಗ್ರಹವನ್ನು ಮಾಡಲಿ. ಕಳೆದ 7 ದಿನಗಳಿಂದ ಬೇರೆ ಬೇರೆ ಮಠದ ಸ್ವಾಮೀಜಿಗಳನ್ನು ಇಲ್ಲಿ ಕರೆಸಿ ಅವರ ಆಶೀರ್ವಾದವನ್ನು ನಾವೆಲ್ಲ ಪಡ್ಕೊಂಡಿದ್ದೇವೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಒಂದು ಶಾಸ್ತ್ರ ಹೇಳ್ತದೆ. ಗುರುವಿನ ಅನುಗ್ರಹ ಸದಾ ನಮ್ಮಲ್ಲಿ ಇರಬೇಕು. ಅದೇ ರೀತಿ ಹರಿಯ ಅನುಗ್ರಹ ಕೂಡ ಇರಬೇಕು. ಕೃಷ್ಣನ ಅನುಗ್ರಹ ನಮಗೆಲ್ಲರಿಗೆ ಆಗಲಿ ಅಂತ ಹೇಳ್ತಾ ಅವಕಾಶಕ್ಕೋಸ್ಕರ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ತಡು ಮಂದಿರಗೆ ಸರಿಸುಮಾರು 11 ಸ್ವಾಮೀಜಿನಗಳು ಬತ್ತಿತ್ತು. ನಾವು ಬಾಲಕೃಷ್ಣ ಮಂದಿರ ಬಂದರೆ ಭಾರಿ ಖುಷಿ ಆಗುದು. ಸಪ್ತಾಹ ಭಜನೆಗೆ 7 ಮಠಾಧೀಶರು. ಬಾಲಕೃಷ್ಣ ಮಂದಿರ ಶ್ರೀಕೃಷ್ಣ ಜನ್ಮಾಷ್ಟೋತ್ಸವ ಮಂತಿನ ಪೂಜ್ಯ ನಮ್ಮ ರಮಾನಂದ ಸ್ವಾಮೀಜಿ ಉದ್ಘಾಟನೆ ಮಂತೀನಿ. 5 ಬೊಕ್ಕ ಬಾಲಕೃಷ್ಣ ಸಾಂಸ್ಕೃತಿಕ ಭವನದ ಉದ್ದೀಪನ ಲೋಕಾರ್ಪಣೆ ಮಂತೀನಿ ಕೀರ್ತಿಶೇಷರ ಏನಂದ್ರೆ ಪೇಜಾವರ ಶ್ರೀಗಳು. ನಮ್ಮ ಬಾಲಕೃಷ್ಣ ಮಂದಿರನ ಲೋಕಾರ್ಪಣೆ ಮಂತೀನಿ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಆಗ್ತಾರೆ. ಉಚಿತಿ ಮಲ್ಲ ಸಮಾಜನ ಕೆಲಸ ಮಲ್ಪನಚ್ಚಿನ ಕಟ್ಟುನಚ್ಚಿನ ಕೆಲಸ ಮಲ್ಪನಚ್ಚಿನ ಮನ ಮೇಧಾವಿನಗಳು ಬತ್ತನಚ್ಚಿನ ಪುಣ್ಯದ ಮನ್ನಿತನ ಈ ಬಾಲಕೃಷ್ಣ ಮಂದಿರ ಇನ್ನಿತ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮಿಲ ಬತ್ತದಿಂಕಲ ಇವನು ಬಾಲಕೃಷ್ಣ ಮಂದಿರ ಪಾವನಾಥನ ಪಣ್ಯ ನಮಗೆ ಮಾತ್ರೆಗಳ ಸಂತೋಷ ಹಾಕೊಂಡು ಅರ್ಪಲ ಅಂಚಿತಿ ಆರು ಬಣ್ಣ ಅಕೇರಿದ ದಿನನೇ ಸಪ್ತಾಹ ಭಜನ ಪಂಡಗ ಒಂದು ಯಜ್ಞದಲ್ಲಕ ಆ ಯಜ್ಞ ಪರಿಪೂರ್ಣ ಅನ್ನಕ ಬರ್ಸ ಬರ್ಪುಂಡಿಗೆ ಅಂಚನೆ ಭಜನೆ ಸಂಪೂರ್ಣ ಯಜ್ಞ ಬರ್ಸ ಬರ್ತನ ನಮಗೆ ಒಂಜಿ ದೇವರಿಗೆ ಸಂದಾಯ ಆತನ ಪನ್ಯರ ಒಂಜಿ ಸಂತೋಷ ಸಂಗೆ ದಯಪಂಡ ಸಭೆ ಮುಗಿತಲ್ಲ ಅನ್ನಕ ಬರ್ಸಲ್ಲ ಉಂಟು ಸ್ವಾಮೀಜಿ ಆ ಮಿತ್ತ ಚವಡಿಗೆ ಬಂದಾಗ ಬರ್ಸ ಬೈದನು ಇದು ಪೂರ ದೇವೇರ್ನ ಅಂಚಿತಿ ದೇವೇರ್ನ ಇಚ್ಛದ ಪ್ರಕಾರ ಈ ಮಂದಿರದ ಪೂರ ಚಟುವಟಿಕೆಗಳು ನಡ್ಕೊಂಡು ಈ ಪೂಜಾ ಇದು ಕಾಳಹಸ್ತ ಸರಸ್ವತಿ ಸ್ವಾಮೀಜಿಯೆಲ್ಲ ಬತ್ತನಚ್ಚಿನ ಪುಣ್ಯದ ದಯಪಂಡ ಎಂಕಲು ನೋಟಿಸ್ ಪ್ರಿಂಟ್ ಮಲ್ಪನಾಕ ಈ ಆಜಿ ಸ್ವಾಮೀಜಿನಕ್ಲ ಅದು ಶುಕ್ರವಾರ ಮುಟ್ಟ ಸ್ವಾಮೀಜಿನಕ 7 ದಿನ ಸ್ವಾಮೀಜಿನ ಏರ್ಲು ಪಾರ್ಪುಣ್ಯ ಜನ ಜಿಜ್ಞಾಸೆ ಇರ್ತದೆ ಅಪ್ಪಗ ಕಾಳಿಕಾಂಬ ವಿನಾಯಕ ದೇವಸ್ಥಾನದ ಕಾಶಿದ ಬ್ರಹ್ಮ ಕಲಶೋತ್ಸವ ಆಗ್ತದೆ
ಆ ನೇರ ಪ್ರಸಾದ್ ಈ ಸ್ವಾಮೀಜಿನ ಆಶೀರ್ವಚನ ನಿಂಕಲ್ ತೂವಂತೆ ಆನ ಜಗದೀಶ್ ಆಚಾರ್ಯ ಕೂಡ ಜಗದೀಶ್ ಆಚಾರ್ಯ ಪಂಡ ಈ ಮೇರಿ ನಮ್ಮ ಸ್ವಾಮಿನೇ ನಮ್ಮ ಎಂಜಿ ಅಕೇರಿ ದಿನ ಲೆಪ್ಪುಗ ಅಂದು ಅಂಚಪುರ ರಪ್ಪಗ ನಾಗರಾಜಾಚಾರ್ಯ ಪುರ ಪಂಡ ದಿಗ್ಲು ಪೋನಿರದ ಹತ್ರ ಸ್ವಾಮೀಜಿ ಪ್ರೀತಿಲಿ ಒಪ್ಪಿದ ಈ ಕಾರ್ಯಕ್ರಮಕ್ಕೆ ಬರ್ತದೆ ನಮಗೆ ಮಾತೆರೆಗಳ ಆಶೀರ್ವಚನದ ಮದಿಪು ಅದಕ್ಕೆ ತುಳು ಅರ್ಥ ಆಗುಂಡು ಅಂಚನೆ ತುಳುಟೆ ಹಣ್ಣು ಪನ್ನೊಂದಿಲ್ಲ ಅಂಚನೆ ಪೂಜ್ಯ ಸ್ವಾಮೀಜಿಯರು ಬರ್ತದೆ ಈಗಲೇ ಮಾತೆರೆಗಳ ಆಶೀರ್ವಚನ ಕೊಡ್ತಾರೆ ಇವರಿಗೂ ಪಾವನ ಆತನು ಬರ್ಸಾಲ ಬರ್ತಂಡು ಭಜನೆಲ್ಲ ಮುಗಿತಲದಲ್ಲೇ ಸಂದರ್ಭದ ಪೂಜ್ಯ ಯತಿಬರಿಯರಿಗೆ ನಮ್ಮ ಮಾತೆನಲ್ಲಿ ಪರವಾದ ಬಾಲಕೃಷ್ಣ ಮಂದಿರವಾದ ಭಕ್ತಿದ ನಮನ್ನು ಸಂದಾಯ ಮಂತೊಂದಿಲ್ಲ ಈ ಕಾರ್ಯಕ್ರಮದ ಉಪಸ್ಥಿತರು ಮುಖ್ಯ ಭಿನ್ನರಾದ ನಮ್ಮಟ್ಟು ಬತ್ತಿನ ಸದಾಶಿವಲಾಲ್ ಎಂಗ್ಲ ರಾಜಕೀಯ ಪಕ್ಷ ಓಯಪ್ಪಡು ಧರ್ಮದ ಕೊಡಿಯಟ್ಟು ಪುನಃ ನಮ್ಮ ಮಾತೆಲ್ಲ ಒಂಜೆಗೆ ಅಂಚಿತ್ತಿ ಧರ್ಮದ ಕೊಡಿಯಟ್ಟು ಬಂದಾಗ ಸದಾಶಿವಲಾಲ್ರ ನಮ್ಮೊಟ್ಟಿಗೆ ಒಪ್ಪುನಾರೆ ಸದಾಶಿವಲಾಲ್ರಿಗಳ ವಂದನೆ ಸಲ್ಲಿಸುವ ಈ ಸಂದರ್ಭಡು ಪ್ರಶಾಂತ್ ಪೈಯುಳ್ಳರು ಅರೆಗಳ ಈ ಸಂದರ್ಭಡು ಸೊಲ್ಮೇಲೆ ಸಂದ ಪ್ರದೀಪ್ ಉಳ್ಳರು ನಮ್ಮೊಟ್ಟಿಗೆ ಅರೆಗಳ ಈ ಸಂದರ್ಭ ಸೊಲ್ಮೇಲೆ ಸಂದವನ್ನು ವೇದಿಕೆ ಪುನಃ ಮಹಾಲಕ್ಷ್ಮ ಮಂದಿರದ ಮಾತ ಪದಾಧಿಕಾರಿಗಳ ಸೊಲ್ಮೇಲೆ ಸಂಬಂಧ ಬಾರಿ ಬೇಜಾರು ಸಂಗತಿ ಇನಿ ಕನಕ ನನ್ನ ಬಯ್ಯದ ಪೊರ್ತು ಪೊಂಜನಕ್ಲು 500 ಪೊಂಜನಕ್ಲು ಸೇರ್ನಂಚಿನ ವ್ಯವಸ್ಥೆಯಲ್ಲಿ ನನ್ನ ಏಪ ತಿಕ್ಕುಂಡ ಪನ್ಪನಂಚಿನ ನಮಗೆ ಅವಜಿ ಆಸೆ ಅಭಿಪ್ರಾಯಗಳು ಉಂಟು ಅಂಚನೆ ಐನಾತ್ ಬೇಗ ರಜತ ಪರ್ವದ ಮಹೋತ್ಸವನ ಅತ್ಯಂತ ವಿಜೃಂಭಣೆ ಮಲ್ಪನಂಚಿನ ಕಾರ್ಯಕ್ರಮವನ್ನು ಡಿಸೆಂಬರ್ ತಿಂಗಳು ಪಾಡಿರಲ್ಲ ಆ